ನಮಸ್ಕಾರ. ಸುಪ್ರೀಂ ಗ್ರೀನ್ ಸಿಗ್ನಲ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ ಪರೇಶ್. ಸೆಪ್ಟೆಂಬರ್ 28ರಿಂದ ಶಬರಿಮಲೆಗೆ ಏನು ಮಹಿಳಾ ಪ್ರವೇಶದ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಮಹಿಳೆಯರು ಈಗಾಗಲೇ ಶಬರಿಮಲೆಗೆ ಪ್ರವೇಶವನ್ನು ಮಾಡಬಹುದು, ಅವರಿಗೂ ಪುರುಷರಷ್ಟೇ ಸಮಾನತೆಯನ್ನು ಕೊಡಬೇಕು ಅನ್ನುವ ಒಂದು ಖಡಕ್ಕಾದಂಥ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದು. ದೀಪಾ ಮಿಶ್ರಾ ನೇತೃತ್ವದ ಪೀಠ ಈ ಒಂದು ಆದೇಶವನ್ನು ಕೊಟ್ಟಿದೆ. ಆದರೆ ಸೆಪ್ಟೆಂಬರ್ 28 ನಂತರ ಸಾಕಷ್ಟು ಬೆಳವಣಿಗೆಗಳು ಆಗತೊಡಗಿತು. ವಾದ ಪ್ರತಿವಾದಗಳು ಜಾಸ್ತಿ ಆಗಲೇ ತೊಡಗಿತ್ತು. ಇನ್ನೊಂದೆಡೆ ಮಹಿಳೆಯರು ಶಬರಿಮಲೆಗೆ ಪ್ರವೇಶವನ್ನು ಮಾಡಬಾರ್ದು ಅಂತ ಪಂಪೆಯಲ್ಲಿ ಸಾಕಷ್ಟು ಮಹಿಳಾ ಭಕ್ತಾದಿಗಳೇ ಕಾರನ್ನು ತಡೆದು ಅಲ್ಲಿ ಸಾಕಷ್ಟು ಗಲಾಟೆ ಗದ್ದಲಗಳು ಕೂಡ ಏರ್ಪಟ್ಟಿತ್ತು. ತದನಂತರ ರಾಜ್ಯದ ಮೂಲೆಯಲ್ಲೂ ಅದರ ಧ್ವನಿ ಎದ್ದಿತ್ತು. ಸಾಕಷ್ಟು ಶಬರಿಮಲೆ ಭಕ್ತಾದಿಗಳು ಶಾಂತವಾಗಿ ಅಯ್ಯಪ್ಪ ಭಜನೆ ಮೂಲಕ ಮಹಿಳೆಯರು ಪ್ರವೇಶವನ್ನ ಮಾಡಬಾರ್ದು ಅನ್ನೋ ಒಂದು ಉದ್ದೇಶವನ್ನ ತಿಳಿಸಿದ್ರು. ತದನಂತರ ಇದೀಗ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ, ಚೇಂಜಸ್ಗಳಾಗ್ತಾನೆ ಬಂತು. ಇನ್ನೇನು ಕೆಲವೇ ದಿನದಲ್ಲಿ ಮಕರ ಜ್ಯೋತಿ ಅಲ್ಲಿ ಬೆಳಗ್ಲಿಕ್ಕಿದೆ. ಈ ದೃಷ್ಟಿಯಲ್ಲಿ ಒಂದು ಕಡೆ ಮಹಿಳೆಯರ ಪ್ರವೇಶ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದರ ಚರ್ಚೆಗಳು ನಡೀತಾನೆ ಬರ್ತಾ ಇದೆ. ಈ ಒಂದು 42 ಅರ್ಜಿಯನ್ನು ಈಗಾಗಲೇ ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ್ದಾರೆ. ಆ ಅರ್ಜಿಯನ್ನು ಈಗಾಗಲೇ ಸುಪ್ರೀಂ ಕೋರ್ಟ್ ಸ್ವೀಕರಿಸಿದೆ. ಅದರ ಒಂದು ವಿಚಾರಣೆ ನಡೆಯಲಿಕ್ಕಿದೆ. ಜನವರಿ 22 ನಂತರ ಮತ್ತೆ ವಿಚಾರಣೆಯನ್ನು ಮುಂದೂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಇಬ್ಬರು ಗೆಸ್ಟ್ಗಳು ನಮ್ಮ ಜೊತೆಗಿದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗಿದೆ, ನಿಜವಾಗ್ಲೂ ಮಹಿಳೆಯರು ಹೋಗೋದು ತಪ್ಪಾ, ಶಬರಿಮಲೆಗಿರುವಂತಹ ಹಿನ್ನೆಲೆ ಏನು ಅನ್ನೋದನ್ನು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಅದರ ಮಹತ್ವವೇನು, ಹೋದ್ರೆ ಏನಾಗುತ್ತೆ, ಇಲ್ಲಿ ತನಕ ಆದಂತಹ ಬದಲಾವಣೆಗಳು ಹಾಗೂ ಕಂಡಂತಹ ಒಂದು ಸಾಕಷ್ಟು ಘಟನೆಗಳು ನಡೆದಿದೆ, ಅದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಇಬ್ರು ಗೆಸ್ಟ್ ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಅಯ್ಯಪ್ಪ ಗುರುಸ್ವಾಮಿ ಆಗಿರುವಂತಹ ಬಾಲಕೃಷ್ಣ ಅಮೀನ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ತರ ಈಗಾಗಲೇ ನಮ್ಮ ಸ್ಟುಡಿಯೋಕ್ಕೆ ಸಾಕಷ್ಟು ಬಾರಿ ಬಂದಿದ್ದಾರೆ ಧರ್ಮ ಫೌಂಡೇಶನ್ನ ಮೆಂಬರ್ ಆಗಿ ಹಾಗೂ ಶಾಸ್ತ್ರ ಜಿಲ್ಲಾಧ್ಯಕ್ಷರಾಗಿರುವಂತಹ ಗಿರೀಶ್ ಜಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ನಿಮ್ಮ ಹತ್ರ ಬರ್ತೀನಿ. ಸಾಕಷ್ಟು ಸೆಪ್ಟೆಂಬರ್ 28 ನಂತರ ಸಾಕಷ್ಟು ಬೆಳವಣಿಗೆಗಳ ಆಗ್ತಾ ಹೋಯ್ತು. ಶಬರಿಮಲೆಯನ್ನೇ ಇಟ್ಕೊಂಡು ಧಾರ್ಮಿಕ ನೆಲೆಯಲ್ಲಿ ಸಾಕಷ್ಟು ಗಲಾಟೆ ಗದ್ದಲಗಳು, ಅಹಿಂಸಾ ತತ್ವಗಳೇ ಇಲ್ಲಿ ಪಾಲನೆಯಾಗಿದೆ. ಸೊ ಇಷ್ಟೆಲ್ಲ ಬೆಳವಣಿಗೆಗಳ ಬಗ್ಗೆ ನೀವು ಏನು ಹೇಳ್ತೀರಾ ಮೊದಲಿಗೆದಾಗಿ ಅಂತ? ಫಸ್ಟ್ ಎಂಕ್ ಪಂಡತಿನದಾದ ಬಂಡ ಒಂದು ನಮ್ಮ ಸಂಸ್ಕೃತಿ ಬಂಡ ಇನಿ ಶುರು ಅವು ಸಂಸ್ಕೃತಿ ಅದು ಬರ್ಪಿನ ಬಕ್ಕ ಅವು ಕಾನೂನು ಆಪುಂಡು. ಒಂಜಿ ಕಿಂಜ ಬಾಲೆ ಅಪ್ಪೆಂದು ಅಮ್ಮಾಂದಿಲೆಪ್ಪುಂಡು, ಬಕ್ಕ ಇದರ ಪಪ್ಪಾಂದಿಲೆಪ್ಪುಂಡು. ಬಕ್ಕ ಅವು ಅಗಲನ ಸಂಸ್ಕೃತಿ ಗೊತ್ತಂడి. ಬಕ್ಕ ಅವು ನೆಕ್ಸ್ಟ್ ಏನಾಪುಂಡು ಕಾನೂನು ಆಪುಂಡು. ಆ ವೇಲೆಕ್ಕ ನಮ್ಮ ಶಬರಿಮಲೆತ ಒಂಜಿ ಸಂಸ್ಕೃತಿ ಉಂಟು. ಏತ್ ವರ್ಷೋಡ್ದಿಂಚ ನಿಯರ್ಲಿ 1000 ವರ್ಷೋಡ್ದಿಂಚ ಬರ್ತೀನಿ ಒಂಜಿ ಸಂಸ್ಕೃತಿ ಉಂಟು. ಅವು ಈ 1000 ವರ್ಷದ ಬ್ಯಾಕ್ ಡಾಕ್ಯುಮೆಂಟ್ಗೆ ಎತ್ತಂಡೇ ಅವು ಕಾನೂನೇ ಅಲ್ತ ಕಾನೂನು. ಅದಾಗ ಅವು ಚೇಂಜ್ ಮಲ್ಪಡು ಬಂಡ ನಮ್ಮ ಸಂಸ್ಕೃತಿ ಚೇಂಜ್ ಮಲ್ಪಡು ಪಂಪಿನಕ್ಕೆ ಈಕ್ವಲ್ ಗೊತ್ತಂడి. ಅವು ಚೇಂಜ್ ಮಲ್ಪಡು ಬಂಡ ನಮ್ಮ ಸಂಸ್ಕೃತಿ ಚೇಂಜ್ ಮಲ್ಪಡು ಅಂತ ಅನ್ಪಿನ. ನಮ್ಮ ಸಂಸ್ಕೃತಿ ಆ್ಯಕ್ಚುಲಿ 10,000 ವರ್ಷದ್ದು ಜಾಸ್ತಿ ತಿನ್ನ ಒಂದು ಹಿಸ್ಟ್ರಿ ಉಂಡುಲ್ಲ. ಇಂದು ದಾಯಿಗೆ ಚೇಂಜ್ ಮಲ್ಪಡು ಒಂದು ತಿನ್ನ ಫಸ್ಟ್ ಕ್ವಶನ್. ಅದಾಗ ಒಂದೇ ಡೈರೆಕ್ಟ್ಲಿ ಪಂಪಿನಿ ಬೇತ ಸೆಮಿಟಿಕ್ ರಿಲಿಜನ್ಗೆ ಪೋಪುಜರು ಪೋಂಡ ಈ ತೋರ್ತು ದಾದ ಆತೊಂದು ತಿನ್ನ ಮಾತೆರಿಗೆ ಸ್ಪಷ್ಟ ಅದು ಗೊತ್ತು. ನಮ್ಮ ಧರ್ಮಡು ನಮ್ಮ ಜನಕ್ಕಳು ಆತ ಟಾಲರೆನ್ಸ್ ಮಲ್ತೊಂದು ಈ ಒಂದನ್ನು ಈತೊಂದು ಮಲ್ಪುಣಾಗ ಬಕ್ಕಳ ನಮ್ಮ ಭಕ್ತರೇ ನಮ್ಮ ಮಿತ್ತಾರ ನಾನು ಬಂಡ ಅವು ಒಂದು ಆಯ್ತು ಒಂಜಿ ಎಕ್ಸ್ಟ್ರೀಮ್ ಪೋತುನು ಒಂದಿತ್ತಿನ ಬಣ್ಣಲ್ಲಿ ನಂಗೆ. ಓಕೆ ಸರ್, ಗುರುಸ್ವಾಮಿಯಾಗಿ ನೀವು ಸಾಕಷ್ಟು ಭಕ್ತೆ ಆಗಿದ್ದೀರಾ. ನಿಮ್ಮ ಪ್ರಕಾರ ಈಗಾಗಲೇ ಅಯ್ಯಪ್ಪ ಮಾಲೆ ಧರಿಸುವ ನಿಟ್ಟಿನಲ್ಲಾಗಿರ್ಬೋದು, ಶಬರಿಮಲೆಗೆ ಹೋಗೋ ಅದರದ್ದೇ ಆದ ಸಂಪ್ರದಾಯ ಇದೆ. ಸೊ ಅದು ಯಾವ ತರ ಹಿಂದಿಂದ ನಡ್ಕೊಂಡು ಬಂದಿದೆ, ನಿಜವಾದ ಒಂದು ಅಯ್ಯಪ್ಪ ಭಕ್ತನಿಗಿರುವಂಥ ಒಂದು ಆಚಾರ ವಿಚಾರಗಳಾಗಿರ್ಬೋದು, ಅವನ ವೃತ ನಿಷ್ಠೆ ಆಗಿರ್ಬೋದು, ಅದು ಹೇಗೆ ಅಂತ? ಸಾಧಾರಣವಾಗಿ ನಾವು ನಾನೊಂದು 40 ವರ್ಷದಿಂದ ಹೋಗ್ತಾ ಇದ್ದೇನೆ.
ಯಾಕಂತ ಹೇಳಿದರೆ ಅದರ ಶ್ರಮ ಅಂತ ಹೇಳಿದರೆ ಅಷ್ಟು ಕಷ್ಟದಿಂದ ನಾನು ಹೋಗ್ತಾ ಇದ್ದೇವೆ ಅಲ್ಲಿ. ಆಗ ಅದು ಮುಂಚೆ ಇಷ್ಟು ಜನ ಇರಲಿಲ್ಲ. ಅಂದರೆ ನಾವಲ್ಲಿ ನಮ್ಮ ಶಬರಿಮಲೆ ಅಲ್ಲಿ ಹೋಗುವಾಗ ಒಂದು 10, 20, 30 ಜನ ಅದು ಹೋಗಿ 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 ಈಗ ಸಾಕಷ್ಟು ಬೆಳವಣಿಗೆ ಅಲ್ಲಿ ಆಗಿದೆ. ಯಾಕಂತ ಹೇಳಿದರೆ ಮುಂಚಿನ ಹಾಗೆ ಅಲ್ಲ, ಅದು ಕಾಡನ್ನು ಕೊಯ್ದುಕೊಂಡು ಎಲ್ಲವನ್ನು ಇದು ಮಾಡಿಕೊಂಡು ನಮ್ಮ ಪರಮ ಪೂಜ್ಯ ಗುರುಸ್ವಾಮಿಗಳೆಲ್ಲ ಇದೆಲ್ಲ ನಮಗೆ ಮಾರ್ಗದರ್ಶನ ನೀಡ್ತಿದ್ರು. ಹಾಗಾಗಿ ಅಲ್ಲಿ ವ್ರತನೇ. ಓಕೆ, ನಿಮ್ಮ ಜೊತೆ ಮಾತಾಡ್ತೀನಿ ಸರ್. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ 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 ಮೇಡಮ್, ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಸಂತೋಷ್ ಶೆಟ್ಟಿ ಅಂತ, ಮೊಳಹಳ್ಳಿ ಕುಂದಾಪುರದಿಂದ ಮಾತಾಡ್ತಿರೋದು. ಓಕೆ ಸರ್, ಇವತ್ತಿನ ಟಾಪಿಕ್ ಈಗಾಗಲೇ ಶಬರಿಮಲೆಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದೆ ಸುಪ್ರೀಂ ಕೋರ್ಟ್. ವಿಚಾರಣೆಯನ್ನ ಜನವರಿ 22ಕ್ಕೆ ಮುಂದೂಡಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಮೇಡಮ್, ಏನಂತ ಹೇಳಿದ್ರೆ ಶಬರಿಮಲೆಗೆ ಸಾಧಾರಣ 12 ಶತಮಾನಗಳ ಇತಿಹಾಸ ಇದೆ. ಹಲೋ, ಹೇಳಿ ಸರ್, ಹೇಳಿ ನಿಮ್ಮ ಅಭಿಪ್ರಾಯ ಏನಿದೆ ಹೇಳಿ ಸರ್. ಶಬರಿಮಲೆಗೆ 12 ವರ್ಷಗಳ ಇತಿಹಾಸ ಇದೆ. ಆ ಪರಂಪರೆಯನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸುಮಾರು ವರ್ಷಗಳ ಇತಿಹಾಸ ಇರುವ ಒಂದು ದೇಗುಲ ಅಥವಾ ದೈವ ಸಾನ್ನಿಧ್ಯ ಇರ್ಬೋದು, ತನ್ನ ಅಲ್ಲಿದ್ದಾದಂತಹ ಪರಂಪರೆ ಹಾಗೆ ಒಂದು ಧಾರ್ಮಿಕ ಚೌಕಟ್ಟನ್ನ ಯಾವುದೇ ಕಾನೂನುಗಳು ಮಿತಿಮೀರಿದಾಗ ಜನರಲ್ಲಿ ಆಕ್ರೋಶಿತ ಭಾವನೆಗಳು ವ್ಯಕ್ತವಾಗ್ತದೆ. ಶಬರಿಮಲೆ ವಿಷಯಕ್ಕೆ ಬಂದಂತ ಹೇಳಿದ್ರೆ ಮಹಿಳೆಯರ ಪ್ರವೇಶ ಪ್ರಸ್ತುತ ಬೇಕೋ ಅಥವಾ ಬೇಡೋ ಅಂತ ನಿಟ್ಟಿನಲ್ಲಿ ಅದು 5-6 ಭಕ್ತಾದಿಗಳು ಸೇರ್ಬಿಟ್ಟು ಸುಪ್ರೀಂ ಕೋರ್ಟ್ ನಲ್ಲಿ ದಾವೆ ಹೂಡ್ಬಿಟ್ಟು ನಮಗೆ ಪ್ರವೇಶವನ್ನ ಕೊಡಬೇಕು, ಮಹಿಳೆಯರಿಗೂ ಪುರುಷರಿಗೂ ಸಮಾನ ರೀತಿಯಲ್ಲಿ ದೇವಸ್ಥಾನ ಪ್ರವೇಶ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬೇಕು, ಮಹಿಳೆಯರು ಪುರುಷರು ಸಮಾಜದಲ್ಲಿ ಭೇದ ಭಾವವಿಲ್ಲ, ಈ ಎಲ್ಲ ನಿಟ್ಟಿನಲ್ಲಿ ಕೂಡ ಒಂದು ಪಟ್ಟಿಯನ್ನ ರೆಡಿ ಮಾಡಿಬಿಟ್ಟು ಸುಪ್ರೀಂ ಕೋರ್ಟ್ ಏನು ದಾಖಲಿಸುತ್ತೆ ಆ ನಿಟ್ಟಿನಲ್ಲಿ ಆ ಪಟ್ಟಿಯಲ್ಲಿ ಉಲ್ಲೇಖ ಮಾಡುವ ರೀತಿಯಲ್ಲಿ ಏನಂತ ಹೇಳಿದ್ರೆ ಮಹಿಳೆಯರಿಗೆ ಸಮಾನ ರೀತಿಯಲ್ಲಿ ಕೊಡಿ ಅಥವಾ ಮಹಿಳೆಯರಿಗೆ ಯಾವ ರೀತಿ ಭೇದ ಭಾವ ಮಾಡ್ಬಿಡಿ. 100% ಭೇದ ಭಾವನ ಯಾವುದೇ ಭಕ್ತಾದಿಗಳು ಮಾಡಿಲ್ಲ. ಯಾಕಂದ್ರೆ ಒಂದೊಂದು ದಂತಕಥೆಗಳು ಒಂದೊಂದು ದೇವಸ್ಥಾನಗಳಿಗೆ ಸರ್, ನಿಮ್ಮಲ್ಲಿ ಒಂದು ಇದೇ ಪ್ರಶ್ನೆ ಸರ್. ಈಗ ಇದು ನಾವು ಹೇಳ್ತಾ ಇರುವಂತೆಲ್ಲ ಸಾಕಷ್ಟು ಮಹಿಳಾ ಒಂದು ಭಕ್ತರಲ್ಲಿ ಅಥವಾ ಮಹಿಳೆಯರಿಗೆ ಹೋಗ್ಬೇಕು ಅಂತ ಏನು ಅಂದಾಜಿಸಿದ್ದಾರೆ ಅವರ ಒಂದು ಪ್ರಶ್ನೆ. ಎಲ್ಲಾ ದೇವಸ್ಥಾನಗಳಿಗೆ ಮಹಿಳೆಯರು ಹೋಗ್ತಾರೆ, ಶಬರಿಮಲೆಗೆ ಯಾಕೆ ಹೋಗ್ಬಾರ್ದು? ಅಲ್ಲ ಮೇಡಮ್, ಒಂದು ದಂತಕಥನೆ ಇದೆ. ಉದಾಹರಣೆಗೆ ಧರ್ಮಸ್ಥಳವನ್ನ ತಕೊಂಡ್ರೆ ಧರ್ಮಸ್ಥಳದಲ್ಲಿ ಎಲ್ಲಾ ಪುರುಷರು ಕೂಡ ಶರ್ಟ್ ಮತ್ತು ಬನಿಯಾನಗಳನ್ನ ಬಿಚ್ಚಿ ನಾವು ದೇವಸ್ಥಾನದ ಕ್ಯೂನಲ್ಲಿ ನಿಂತು ಪ್ರವೇಶ ಮಾಡ್ಲಿಕ್ಕೆ ಮುಂದೆ. ಯಾಕೆಂತ ಹೇಳಿದ್ರೆ ಅಲ್ಲಿನ ಆ ಸ್ಥಳದ ಮಹಿಮೆ, ಆ ಒಂದು ಧರ್ಮಾಧಿಕಾರಿಗಳ ನಡವಳಿಕೆ, ಆ ಒಂದು ಚೌಕಟ್ಟು, ಇವೆಲ್ಲವನ್ನ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಎಲ್ಲಾ ದೇವಸ್ಥಾನಗಳು ಒಂದು ದಂತಕಥೆ ಇದೆ. ಅದೇ ರೀತಿ ಶಬರಿಮಲೆಗೆ ಮಹಿಳೆಯರು ಯಾಕೆ ಹೋಗ್ಬಾರ್ದು ಅಥವಾ ಪುರುಷರೇ ಮಾತ್ರ ಯಾಕೆ ಹೋಗ್ಬೇಕು ಅಂತ ಹೇಳಿದ್ರೆ ಶಬರಿಮಲೆ ಅಂತ ಹೇಳಿದ್ರೆ ಇಂದು ನಿನ್ನಿನ ಸಂಸ್ಕೃತಿ ಅಲ್ಲ. ಶಬರಿಮಲೆಗೆ ಅಲ್ಲಿ ತನ್ನದೇ ಆದಂತ ಒಂದು ಪದ್ಧತಿ ಇರುತ್ತೆ. 48 ದಿವಸಗಳ ವ್ರತವನ್ನ ಮಾಡ್ಬೇಕಾಗತ್ತೆ, ಮಾಲೆಯನ್ನ ಧರಿಸಬೇಕಾಗತ್ತೆ, ಮನೆಗಳಲ್ಲಿ ತಾಯಿ ಹೆಂಡತಿ ಮಕ್ಕಳ ಜೊತೆ ಇರುವಂಗಿಲ್ಲ, ದೇವಸ್ಥಾನಗಳಲ್ಲಿ ಸನ್ಯಾಸತ್ವ ತಗೊಳ್ಬೇಕು, ಕರಿ ಬಟ್ಟೆಯನ್ನ ಧರಿಸಬೇಕು, ವಿಭೂತಿಯನ್ನ ಹಚ್ಚಬೇಕು, ಮಾಲೆಯನ್ನ ಹಾಕೊಳ್ಬೇಕು, ದೈವ ಜಪವನ್ನ ಮಾಡಬೇಕು, ದುಶ್ಚಟಗಳನ್ನ ಬಲಿ ಕೊಡಬೇಕು. ಇವೆಲ್ಲ ನಿಟ್ಟಿನಲ್ಲಿ ಒಂದು ಸಂಸ್ಕೃತಿಗ ಅಡಕವಾಗಿರುವ ಒಂದು ಶಕ್ತಿ ಕೇಂದ್ರ ಶಬರಿಮಲೆ. ಅದರಲ್ಲಿ ಮಹಿಳೆಯರು ಹೋಗ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೊಂದು ದಿನ ಪ್ರವಾಸೋದ್ಯಮ ಆಗ್ಬಿಡತ್ತೆ. ಯಾಕೆಂದ್ರೆ ಮಹಿಳೆಯರು ಮಕ್ಕಳು ಅಲ್ಲಿಗೆ ಎಂಟ್ರಿ ಕೊಟ್ರೆ ಏನಾಗುತ್ತೆ, ಅವರ ಸಂಸಾರ ಸಮೇತ ಪೂರ್ತಿಯಾಗಿ ಶಬರಿಮಲೆಗೆ ಹೋಗ್ಬಾರ್ದಂತ, ಶಬರಿಮಲೆಗೆ ಹೋಗ್ಬಾರ್ದಂತ ಕಾನೂನುಗಳು, ದಂತಕಥೆಗಳು, ಅಯ್ಯಪ್ಪ ಮಣಿಕಂಠ ಆ ಶಬರಿಮಲೆಯಲ್ಲೇ ಒಂದು ನೆಲೆ ಆಗ್ಲಿಕ್ಕೆ ಕಾರಣನೇ ಹಾಗೆ ಇರುವಂತದ್ದು. ಜ್ಯೋತಿ ಪ್ರಕಾರತೆಯನ್ನ ಪುರುಷರೇ ನೋಡ್ಬೇಕಂತದ್ದು. ಇಲ್ಲ ಅಂತ ಹೇಳಿದ್ರೆ ಋತುಮತಿ ಆದ ನಂತರದ 50 ಏಜಿನ ನಂತರದ ಒಂದು ಮಹಿಳೆಯರು ಏನ್ ನೋಡ್ಬೋದು. ಆ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಪದ್ಧತಿ ಏನಿದೆ ಇಂದಿನ ತಲಾಂತರದ ನಾನು ಅಥವಾ ಒಂದು ಪರ್ಸನಲ್ ಆಗಿ ನಾನ್ ಮಾಡ್ಕೊಂಡಿರೋದಲ್ಲ, ಇವತ್ತು ಹುಟ್ಟಿದ ಮಗು ಮಾಡಿದ್ದಲ್ಲ, ಯಾವ್ದೋ ಒಂದು ಪೊಲೀಸ್ ಇಲಾಖೆ ಮಾಡಿದ್ದಲ್ಲ, ಯಾವ್ದೋ ಒಂದು ಸರ್ಕಾರ ಮಾಡಿದ್ದಲ್ಲ. ಅಲ್ಲಿನ ಒಂದು ದೇವಸ್ಥಾನದ ಒಂದು ಪೂರ್ವಜರು ದೇವಸ್ಥಾನವನ್ನ ಕಟ್ಟಿ ಬೆಳೆಸಿದ್ರು, ಅಯ್ಯಪ್ಪ ಬಂದು ಅಲ್ಲಿ ನೆಲೆಯಾಗಿರುವಂತಕ್ಕಂಥದ್ದು, ಆ ಶಬರಿಮಲೆಯ ಸ್ಥಾನವನ್ನ ಆಯ್ಕೆ ಮಾಡಿರುವಂತದ್ದು ಎಲ್ಲೋ ಕಾನೂನಿನ ಒಂದು ಸ್ತಬ್ಧದಲ್ಲಿ ಈ ಒಂದು ಕೇರಳದ ಒಂದು ವಿಶಿಷ್ಟವಾದ ಸಂಸ್ಕೃತಿಯನ್ನ ಶಬರಿಮಲೆ ಇದೆ ಅಂತ ಹೇಳಿದ್ರೆ ರಾಜ್ಯದ ಮೂಲೆ ಜನರು. ಉದಾಹರಣೆಗೆ ನಾವು ನೋಡ್ಕೊಂಡು ಹೋದ್ರೆ ಇಲ್ಲಿ ಅರ್ಧ ಕೇರಳ ನಡೆಯುತ್ತಿರುವುದು ಶಬರಿಮಲೆಯ ಒಂದು ಹಣದಿಂದನೇ ಅಲ್ವಾ? ಓಕೆ ಸರ್, ಓಕೆ. ಆ ನಿಟ್ಟಿನಲ್ಲಿ ಏನಂತ ಹೇಳಿದ್ರೆ ಶಬರಿಮಲೆಗೆ ಪುರುಷ ಮತ್ತೆ ಗಂಡು ಮಕ್ಕಳು ಹೋಗಿರುವಂತದ್ದು ಇವಾಗ ಏನಿದೆ, ಇಂದಿನ ಸಂಸ್ಕೃತಿ ಏನಿದೆ ಅದು ಪ್ರಸ್ತುತವೇ. ಮಹಿಳೆಯರು ಹೋದ್ರೆ ಮಕ್ಕಳು ಹೋದ್ರೆ ಅಲ್ಲಿ ಮುಂದಿನ ಒಂದು ದಿನ ಶಬರಿಮಲೆ ಕ್ಷೇತ್ರ ಪ್ರವಾಸೋದ್ಯಮವಾಗಿ ಬದಲಾಗ್ಲಿಕ್ಕೆ ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸಿ ಭಕ್ತಾದಿಗಳಿಗೆ ಸಮಾನವಾದ ರೀತಿಯಲ್ಲಿ ನ್ಯಾಯವನ್ನ ದೊರಕಿಸಿಕೊಡ್ಬೇಕು. ಆ ನಿಟ್ಟಿನಲ್ಲಿ ಆ ತರನೇ ಒಂದು ವ್ಯವಸ್ಥೆಯನ್ನ ಮಾಡಿದ್ರೆ ಮುಂದಿನ ದೇವಸ್ಥಾನಗಳ ಬೆಲೆಯಾರ ಬರ್ತದೆ. ಹಾಗೆ ಕೇರಳದ ಸಂಸ್ಕೃತಿ ಏನಿದೆ ಆ ದೇವಸ್ಥಾನದ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್ ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ. ಈಗ ಅವರು ಹೇಳಿದ್ರು
ಅದರ ಹಿನ್ನೆಲೆ ಏನು ಎಲ್ಲ ಹೇಳ್ಕೊಂಡು ಬಂದರು. ಸಾಕಷ್ಟು ಅದರ ಒಂದು ಕಥೆಯನ್ನು ಕೂಡ ಅವರು ವಿವರಿಸಿದರು. ಸುಪ್ರೀಂ ಕೋರ್ಟ್ ಇದನ್ನು ಕೈಗೆತ್ತಿಕೊಂಡು ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ. ಸರ್, ಈಗ ನೀವು ಮಾತಾಡ್ತಾ ಇದ್ರಿ ಯಾವ ಥರ ವೃಥ ಆಗಿರ್ಬೋದು, ನಮ್ಮ ಹಿರಿಯ ಗುರುಸ್ವಾಮಿಗಳು ಯಾವ ಥರ ನಮಗೆ ಮಾರ್ಗದರ್ಶನ ಮಾಡಿದ್ರು, ನಿಜವಾಗಿ ಆ ಒಂದು ಶಬರಿಮಲೆಗೆ ಹೋಗ್ತಾ ಇರಬೇಕಾದ್ರೆ ಅದರ ಕಷ್ಟಗಳೇನು, ಆ ವೃಥನಿಷ್ಠೆ ಏನು, ಅದು ಹೇಗಿರುತ್ತೆ ಅನ್ನುವಂಥದ್ದು. ಅದಂದರೆ ನಾವು ಮುಂಚೆಲ್ಲ ಹೋಗ್ತಾ ಇರುವಾಗ ನಮಗೆ 48 ದಿವಸ ಕಂಪಲ್ಸರಿಯಾಗಿ ವ್ರತ ನಿಯಮ ಮಾಡಬೇಕು. ಯಾಕಂತ ಹೇಳಿದ್ರೆ ಬೆಳಿಗ್ಗೆ 4 ಗಂಟೆಗೆ ಏಳಬೇಕು. ತದನಂತರ ದೇವರ ಪ್ರಾರ್ಥನೆ, ಸ್ನಾನ ಮಾಡಿ ಇದೆಲ್ಲ ಆಗಿ ವಿಭೂತಿ ಎಲ್ಲ ಹಚ್ಚಿ ಅದೆಲ್ಲ ಕಟ್ಟುನಿಟ್ಟು ಪಾಲಿಸಿದರೆ ತದನಂತರ ಬರುವಂಥದ್ದು ಅಂತ ಹೇಳಿದ್ರೆ ಅದಕ್ಕೆ ಯಾವುದೂ ಒಂದು ದುಶ್ಚಟ ಅವರಿಗಿರಬಾರ್ದು. ಅದನ್ನೆಲ್ಲ ಶಪಥವನ್ನು ಮಾಡಿ ದೇವರ ಎದುರಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ತದನಂತರ ನಾವು ಅವರಿಗೆ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಹೇಳಿಕೊಡ್ತೇವೆ. ಅಂದರೆ ನಮ್ಮ ಗುರುಸ್ವಾಮಿ ಹೇಳಿಕೊಟ್ಟದ್ದು ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇರ್ತೇವೆ. ಯಾಕಂತ ಹೇಳಿದ್ರೆ ನಾವು ನಮ್ಮಂಥ ಬರುವಂಥ ನಮ್ಮ ಶಿಷ್ಯಂದರಿಗೆ ನಾವು ಹೇಳುವುದು ಹಾಗೆ. ಯಾಕಂತ ಹೇಳಿದ್ರೆ ಇಂಥ ಇವು ನಿಮ್ಮ ಜೀವನದಲ್ಲಿ ನೀವು ಒಮ್ಮೆ ಒಳ್ಳೆಯದೇ ಆಗಬೇಕು ಅಂತ ಹೇಳಿದರೆ ಶಬರಿಮಲೆಗೆ ಈ ನೀತಿಯ ಕಟ್ಟುನಿಟ್ಟನ್ನು ಪಾಡನ್ನು ನೀವು ಮಾಡಿಕೊಳ್ಬೇಕು ಅಂಥೇಳಿ ನಾವು ಹೇಳ್ತಾ ಇದ್ದೇವೆ ಅವರಿಗೆ. ಯಾಕಂತ ಹೇಳಿದ್ರೆ ಅವರು ಎಲ್ಲರೂ ಕೇಳ್ತಾರೆ, ಎಲ್ಲರೂ ಒಳ್ಳೆಯ ಬುದ್ಧಿಯಲ್ಲೇ ಇರ್ತಾರೆ. ಹಾಗಾದರೆ ಇತ್ತೀಚೆಗೆ ಬಂದಂಥ ಒಂದು, ಯಾಕಂತ ಹೇಳಿದ್ರೆ ನಾನು ಉದಾಹರಣೆ ಒಂದು ಹೇಳ್ತೇನೆ. ನಾವು ತ್ರಿವೇಂದ್ರಪುರಕ್ಕೆ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋದರೆ ಎಲ್ಲರೂ ಪ್ಯಾಂಟ್ ಶರ್ಟ್ ಹಾಕ್ಕೊಳ್ಳಿಕ್ಕಿಲ್ಲ. ಅವರದ್ದೇ ಆದೊಂದು ರೂಲ್ ರೆಗ್ಯುಲೇಷನ್ ಎಲ್ಲ ಇದೆ. ಹೆಣ್ಣು ಮಕ್ಕಳಿಗೂ ಕೂಡ ಹಾಗೆ ಅವರದ್ದಾದ ಒಂದು ಇದೆಲ್ಲ ಇರ್ತದೆ ಅಲ್ಲಿ. ಯಾಕಂತೇಳಿ ಅಲ್ಲಿಯ ದೇವತಾ ಅನುಗ್ರಹದಿಂದ ಬಂದಂಥದ್ದೊಂದು ಅದು ಕ್ರಮ ಅಲ್ಲಿಯದ್ದು. ಅದು ಕೂಡ ಇಲ್ಲಿ ಕೂಡ ಹಾಗೆ ಯಾರಿಗೂ ಸುಪ್ರೀಂ ಕೋರ್ಟು ಆರ್ಡ್ರನ್ನು ನಾವು ಕಂಪ್ಲೀಟಾಗಿ ಶಿರಸ್ಸಾನ ವಹಿಸ್ತೇವೆ. ಯಾಕಂತ ಹೇಳಿದರೆ ಅದನ್ನು ಸಣ್ಣ ಮಕ್ಕಳನ್ನು ಮತ್ತು ವಯೋವೃದ್ಧ 50ರ ಮೇಲೆ ಬೆಟ್ಟವರನಿಗೆ ಮಾತ್ರ ಒಂದು ಪ್ರವೇಶ ಆಗಬೇಕು ವಿನಃ ಅದನಂತರ ಇರುವಂಥವರೆಲ್ಲ ಅವರವರ ಒಂದು ಇದಿರ್ತದೆ, ಋತುಮತಿ ಎಲ್ಲ ಆಗುವಂಥದ್ದು ಎಲ್ಲ ಇರ್ತದೆ. ಅವರು 48 ದಿವಸ ವ್ರತ ಮಾಡಲಿಕ್ಕೆ ಸಾಧ್ಯವ? ಆ ಪವಿತ್ರವಾದವಂತಹ ತುಳಸಿ ಮಣಿ ಮಾಲೆಯನ್ನು ನಾವು ಅದು ಅಲ್ಲಿಂದ ಬಂದಂಥದ್ದು. ಅದಕ್ಕೆ ಏನು ಅಪವಾದ ಇರಬಾರ್ದು ಅಂಥೇಳಿ ಅದನ್ನು ಇದು ಮಾಡ್ತಾ ಇರುವಾಗ ಅವರದ್ದೊಂದು ಕೆಲಸ ಇರ್ತದೆ. ಅಂದರೆ ಯಾಕಂತ ಹೇಳಿದ್ರೆ ಅವರು ಋತುಮತಿ ಆದರೂ ಕೂಡ ಆಗ ಅಲ್ಲಿ ಅದಕ್ಕೆ ಧಕ್ಕೆ ಬರ್ತದೆ. ಯಾವುದಕ್ಕೆ? ಮಾಲೆಗೆ ಧಕ್ಕೆ ಬರ್ತದೆ, ದೇವರ ವ್ರತ ನಿಯಮಕ್ಕೆ ಧಕ್ಕೆ ಬರ್ತದೆ, ಎಲ್ಲ. ಅದಕ್ಕೋಸ್ಕರವಾಗಿ ಇದನ್ನೆಲ್ಲ ಸಾಧಾರಣ 1200 ವರ್ಷಗಳ ಹಿಂದೆ ಇತಿಹಾಸದ ಕಥೆ ಇದೆ ಅದರಲ್ಲಿ. ಅದಕ್ಕಾಗಿ ಮಾತ್ರ ವಿನಃ ಮಹಿಳೆಯರಿಗೆ ಪ್ರವೇಶಿಸಬಾರ್ದು ಅಂತೇಳಿ ಯಾರಿಗೂ ಇಲ್ಲ, ಪ್ರವೇಶಿಸಲೇಬೇಕು. ಯಾಕಂತ ಹೇಳಿದ್ರೆ 10ರ ಒಳಗೆ 50ರ ಮೇಲೆ ಅಂತೇಳಿಯೇ ಕಟ್ಟುನಿಟ್ಟು ಮಾಡಿದ್ದೇವೆ. ಮುಂಚಿನಿಂದ ಆದಿ ಕಾಲದಿಂದ ಬಂದಂಥ ಅದೊಂದು ಸಂಸ್ಕೃತಿ, ಅದು ದೇವತಾದ್ದು. ಓಕೆ ಸರ್, ಈಗ ನಿಮಗೆ ಗೊತ್ತಿರ್ಬೋದು, ಅವ್ರು ಹೇಳಿದರು 48 ದಿವಸಗಳ ಉಪವಾಸ, ಅದನ್ನು ಸಾಕಷ್ಟು ರೀತಿಯಲ್ಲಿ ಕಟ್ಟುನಿಟ್ಟಲ್ಲಿ ಹಿಡಿದು ಹೋಗುವಂಥದ್ದುಂಟು. ಈಗಾಗಲೇ ಹೋರಾಟ ಮಾಡಿದಂಥ ಒಬ್ಳು ಕಪ್ಪು ಡ್ರೆಸ್ಸನ್ನು ಧರಿಸಿ ಹೋಗ್ತಾರೆ, ಇರುಮುಡಿ ಹೊತ್ಕೊಂಡು ಹೋಗ್ತಾರೆ. ಸೊ ಸಾಕಷ್ಟು ಅವಳಿಗೆ ಹತ್ತಕ್ಕೂ ಕೂಡ ಆಗೋದಿಲ್ಲ ಕೊನೆಯದಾಗಿ. ಸೊ ಇದು ಯಾವುದರ ಸೂಚ್ಯಂಕ ಅಂತ ನೀವು ಹೇಳ್ತಾ ಇರುವಂಥದ್ದು? ಕೇರಳ ಪೊಲೀಸ್ ದಾಮಲ್ ತೆರವಂಡ. ಇನ್ನೊಂದು ವಿಷಯ ಸರ್, ಯಾರು ಪೊಲೀಸ್ ತಡೆದ್ರು ಅವರು ಬಂದು ಕ್ಷಮೆಯನ್ನ ಯಾಚಿಸಿದಂಥ ಪ್ರಸಂಗ ಕೂಡ ನಡೆಯಿತು. ಸೊ ಇದೆಲ್ಲ ಯಾವುದರ ಸೂಚ್ಯಂಕ ಅಂತ ಹೇಳುವುದು? ಕೇರಳ ಪೊಲೀಸ್ ಒಂಜಿ 400-500 ಪೊಲೀಸಗಳು ನಮ್ಮ ಬೇತೆ ಬೇತೆ ಜಾತಿ ಇತ್ತಿನ ಪೊಣ್ಣುಲ್ನ ಪುದಾರ್. ಓಕೆ, ನಮ್ಮ ಹಿಂದೂ ಧರ್ಮ ಇತ್ತಿನಗುಲೇ ಅಗುಲು ಆಗುಲು ಬತ್ತದು ಅಗುಲ ಅಗಲೊಂದಕ್ಕೆ ಪಾಡು ನಮ್ಮೊಂದಕ್ಕೆ ದಾಯಿ ಬರ್ಪಿನಿ ಅಗುಲ ಭಕ್ತಿಡು ಬೋಪಿನ ಅಗುಲು ಅಗಲನ ಧರ್ಮದೊಂದಕ್ಕೆ ಪಾಡು. ಫಸ್ಟ್ ಆಫ್ ಆಲ್ ದೇವಸ್ಥಾನಕ್ಕೆ ಯಾವುದೇ ಧರ್ಮ ಜಾತಿ ಧರ್ಮ ಇಲ್ಲ. ಅವರ ಭಕ್ತಿ ಇದ್ರೆ ಅವರು ದೇವಸ್ಥಾನಕ್ಕೆ ಹೋಗ್ಬೋದು. ಅದು ಯಾವುದೇ ಅಂತ ರೂಲ್ಸ್ ಇಲ್ಲ. ಯಾಕಂದ್ರೆ ಯಾವ ಧರ್ಮದವರು ಇದ್ರು ಅವರಿಗೆ ಭಕ್ತಿ ಇದೆಯಾ ಅವ್ರು ಹೋಗುವಂತ. ಅವು ಇರ್ ಪನ್ಪಿನ ಕರೆಕ್ಟ್. ಬಟ್ ಆ ಪೊಣ್ಣುಲ್ನ ಹಿಸ್ಟರಿ ಸೋಷಿಯಲ್ ಮೀಡಿಯಾಡು ಮಾತ್ರ ಪ್ರಚಾರ ಆತಂಡು. ಓಕೆ, ಅವು ಯಾನಿತ್ತ ಪಬ್ಲಿಕ್ ಪ್ಲಾಟ್ಫಾರ್ಮ್ ಎಂಕ ಪಂಡ ಇಂದಲಜ್ ಅದಾಗ ಅಂಚತ್ತಿನ ಪೊಣ್ಣುಳ್ಳು ಓಕೆ ದಾಯಿಗೆ ಶಬರಿಮಲೆಗೆ ಪೋಡು ಅವಳ 300 ಹಿಡ್ದು ಪೊಲೀಸ್ಲ 100 SP DYSP IG ರ್ಯಾಂಕ್ ಇತ್ತಿನಗುಳ್ಳ ಈ ಮೊಗಲೇನೆ ಎಸ್ಕೋಟ್ ಮಲ್ತದು ಪೋಯರು ಒಂಜಿ ರಡ್ಡನೆ ಐಟೆ ಒಂಜಿ ಲೀಗಲ್ ಫಾಲ್ಟ್ ಉಂಡು ಏನ ಪಂಡ ಪೊಲೀಸ್ದ ಯೂನಿಫಾರ್ಮ್ ಪಾಡ್ದು ಪೊಲೀಸ್ ಹತ್ತಾಂದಿನ ಒಂಜನ ಲೀಗಲಿ 25 ಮೀಟರ್ ಹಿಡ್ದು ಅಂಚಿ ಬೇತದಾದೇ ಕಾಣಲ ಶೂಟಿಂಗ್ ಫಾರ್ ಎಕ್ಸಾಂಪಲ್ ಏನೇ ಕಾಣಲ 25 ಮೀಟರ್ ಹಿಡ್ದು ಅಂಚಿಡೆ ಉಂತೋಡು ಒಂದು ಪೊಲೀಸ್ದ ಏಸ ಪಾಡ್ದ ಇಟ್ಟು ಒಂಜಿ ಪೊಡ್ಡು ಪೊಲೀಸ್ ತಗಲ್ನ ಒಟ್ಟುಗು ಒಂದು ಮಾತಾಕೊಂಡು ಪೋದು ಪೋರಾಜಿ
ಭಕ್ತರ್ಲು ಅಗಲೇನು ಪೋಯರೆ ಬುಡ್ಜರು ಎಂಕದಾದ ಪಂಡ್ರೆತ್ತಿನ ಪಂಡ ಶಬರಿಮಲೆಗೆ ದಾಯಿಗಾಗುಲು ಈತು ಉಂದು ಮಲ್ಪೇರು ಪಂಡ ಶಬರಿಮಲೆತ ದೊಡ್ಡೆ ಒಂಜಿ ಇತ್ತಗಳು ಗೊತ್ತಾಂಡತ್ತೆ ಈ ದೊಡ್ಡು ಇತ್ತ ಪೊಣ್ಣುಲ್ ಪೌಂಡ ಹೆಚ್ಚ ದೊಡ್ಡು ತಿಕ್ಕು ಇದು ವಾಟ್ ಎವರ್ ಇಟ್ ಮೇ ಬಿ ಸಮ್ ಎಕ್ಸ್ ವೈ ರೀಸನ್ ಉಪ್ಪು ಇತ್ತ ಯಾಂದಾ ಪನ್ಪಿನಿ ಪಂಡ ಅಲ್ಲ ದುಡ್ಡಿಗಾದ್ರೆ ಸರ್ ಅನಂತ ಪದ್ಮನಾಭ ದೇವಸ್ಥಾನ ರಿಚೆಸ್ಟ್ ಟೆಂಪಲ್ ಅಲ್ವಾ ಐಕಾಗ್ಲು ಸುರು ಕೇಸ್ ಪಾಡಿಯರತ್ತ 5 ವರ್ಷ ದುಂಬು ಅನಂತ ಪದ್ಮನಾಭ ಕ್ಷೇತ್ರಗೂ ಕೇಸ್ ಪಾಡಿಯರ್ ಆನಿದ ರಾಜರಾನಿತ್ತರ್ ಇನಿ ಯಾರು ತೀರ್ದೇರು ಓಕೆ ಆನಿದ ರಾಜರು 5 ವರ್ಷ ದುಂಬು ಏನ ಪಂಡೇರು ಪಂಡ ಇನಿ ಒಂದು ಅನಂತ ಪದ್ಮನಾಭ ಕ್ಷೇತ್ರಗೂ ಆಂಡ ಪಂದಳ ರಾಜರ್ಡ ಮರನ ಯಾರು ಉಡುಪಿ ಬಣ್ಣಾಗ ಬನ್ನಿ ಪಂದಳ ರಾಜರ್ಡ ಪಂತೇರಿಗೆ ಎಲ್ಲ ಒಂದು ಶಬರಿಮಲೆಗೆ ನೆಕ್ಸ್ಟ್ ಸ್ಟೆಪ್ ದಾದ ಬಂಡ ಈ ಭಾರತದೊಡಿತಿನ ಮಾತ ದೇವಸ್ಥಾನಗಳ ಒಂದೇ ಎಫೆಕ್ಟ್ ಪನ್ನ ಗೊತ್ತಾಂಡಿ ಅದ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಅದು ಬರೊಂದುಂಡು ಮಾತ್ರ ನಮೈತ ಇನ್ನೊಂದು ದಾದ ಬಂಡ ಓಕೆ ಕೇರಳೋಡು ಕಾಟದ ನಡು ಶಬರಿಮಲೆ ಉಂಡು ಐಕ್ ಮಾತ್ರ ಒಂದು ಆಪಿನಿಂದ ಮಾತ್ರ ಒಂದು ಶಬರಿಮಲೆತ ಇಶ್ಯೂ ಎತ್ತು ಒಂದೇಟು ಕೋರ್ಟ್ ಸ್ಪಷ್ಟ ಅದು ವಾದ ಮಲ್ಪನಾಗ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಏನೇ ಬಂದ ಟೆಂಪಲ್ ಇಸ್ ಎ ಪಬ್ಲಿಕ್ ಪ್ಲೇಸ್ ಅಡೆಗ ಮಾತೆರೆಗಳ ಪೋಲಿ ಟೆಂಪಲ್ ಐಟ್ ಐ ಥಿಂಕ್ ಆರ್ಟಿಕಲ್ 25 ಏನ ಪನ್ಪಿನಿ ಪಂಡ ಟೆಂಪಲ್ದ ಡೈಟಿ ಪಂಡ ಮೂರ್ತಿ ಟೆಂಪಲ್ದ ಮೂರ್ತಿಗಳ ಕಾನೂನ್ಲ ಬರೆದಿತ್ತಂಡು ದೇವಸ್ಥಾನಗೂ ನಮ್ಮ ಪೋಪಿನಿ ದರ್ಶನ ಮಲ್ಪರೆ ಬೋಡದು ಪೋಪಿನಿ ಮಾಹಿತಿ ಪೋಪಿನ ಮುಲ್ತೊಡ್ದು ಗುರುಸ್ವಾಮಿ ಬನ್ಯಾಕ ಈತ ವೃದ್ಧ ಒಂದು ಮಾತ ಮಲ್ತದು ನಮ್ಮ ಆ ಮೂರ್ತಿನ ದರ್ಶನ ಮಲ್ಪರೆ ಪೋಪಿನಿ ಈ ದರ್ಶನ ಮಲ್ಪರೆ ಪೋಣಾಗ ಆ ಡೈಟೀಜರ್ ಆ ಮೂರ್ತಿದ ವಿಲ್ ದಾದಾ ಬಂಡ ಯಾಣ ಏರೇನು ಮಾತ ತೂವೋಡು ಯಾಣ ಏರೇನು ಮಾತ ತೂವೊಚ್ಚಿ ಓಕೆ ಅವ ಮೂರ್ತಿದ ವಿಲ್ ಅತ್ತಂದ ಕೋರ್ಟ್ಲ ಗವರ್ಮೆಂಟ್ ದಳತ್ತು ಅವು ಡಿಸೈಡ್ ಮಲ್ಪಡುತ್ತಿನ ಅಂದಿತ್ತಿನ ಎನ್ನ ಮರನ್ ಪೇಜಾರ್ ಸ್ವಾಮಿಲ್ಲ ಪಂಡೇರು ಮಗಳು ಮಾತ ಪನ್ನಾಗ ನಂಗೆ ತೋಜನು ಅವೇ ಕರೆಕ್ಟ್ ಅಂತ ದಾದಾ ಬಂಡ ಒಂದಕ್ಕೆ ಒಂದು ಸಂಸ್ಕೃತಿ ಈಜಿಡ ಮೋರ್ ಓವರ್ ಆಗಳು ಒಂಜಿ ಕಮಿಷನ್ ಮಿನಿ ದೀತೆರ್ಡ ಚೂರು ಕೂಡ ಲಾಯ್ಕ್ ಆತು ನಂಗೆ ಒಂಜಿ ಕಮಿಷನ್ ಈಜಿಡ ಕಮಿಷನ್ ಇನ್ ದ ಸೆನ್ಸ್ ಆರ್ಗನೈಸೇಷನ್ ಆಯ್ತು ನಮ್ಮ ಸ್ವಾಮಿಲ್ನಗಳು ಎಂಚ ಮಲ್ಪೊಡು ದಾದ ಅಂದ ಅಗಲ್ಡ ಒಂಜಿ ಮಾಹಿತಿ ತೆರಿಯುನಾಂಡ ಎದಾಳ ಒಂದು ಇಂಚೊಂಜಿ ಡಿಸಿಷನೇ ಬರ್ಪುಜಿ ಒಂದು ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಮೇನ್ ಉಪ್ಪುನು ನಮ್ಮ ಧರ್ಮೋಡು ದಾಂತಿನಗುಳಿ ಆಗಲೇ ಅಗಳು ಶಬರಿಮಲೆತ ಮಿತ್ತು ಕೇಸು ಕೊರ್ಪಿನ ಅಗಳು ಶಬರಿಮಲೆಗೆ ಬೈದಿಜರು ಶಬರಿಮಲೆತ ರೀತಿ ರಿವಾಸ ದಾದ ಗೊತ್ತುಜಿ ಒಂಜಿ ರಡ್ಡನೆ ಈತ ನಮ್ಮ ಧರ್ಮಡು ಏರ್ಲ ಒಂಜಿ ದೇಶ ನಮ್ಮ ಈತ ಇಲ್ಲಡ್ದು ಜಪ್ಪುಣು ಈತ ತಿರುಪತಿಗೆ ಆವಡು ಧರ್ಮಸ್ಥಳಗೆ ಆವಡು ಒಡೇಗ ಆವಡು ಸುಬ್ರಹ್ಮಣ್ಯ ಆವಡು ಒಡೇಗ ನಮ್ಮ ಜಪ್ಪುಂಟಲ್ಲ ಯಾನ್ ಪೋಪಿನಿ ಬಂಡ ಎನ್ನ ಬುಡೇದಿ ಜೋಕುಳಿಜಡ ಎನ್ನ ಅಪ್ಪೆ ಅಮ್ಮೆರೆ ಮೊಗಲೆ ಮಾತೊಂಜಿ ಆಸೆಪು ಎನ್ನೊಟ್ಟುಗು ಬರೋಡು ಅಂತ ಮಾತ್ರ ಇಡೀ ಭಾರತಡು ಒಂಜೇ ಒಂಜಿ ದೇವಸ್ಥಾನ ಉಪ್ಪುನು ಶಬರಿಮಲೆ ಎಂಚ ಬಂಡ ನಮ್ಮ ಪೋಣಾಗ ಓಕೆ ನಿಗುಳು ಎಡ್ಡೆಡ್ ಪೋದು ಬಲೆಯಪ್ಪ ಅನ್ನುವಂಥ ದಾಂದು ಬಂಡ ಅಡೆಗ ಪೋಡ್ಡ ಒಂಜಿ ಇಂಚ ಈತ ದಿನ ವೃದ್ಧೊಟ್ಟು ಉಪ್ಪೊಡು ಒಂದಿತ್ತಿನ ಒಂಜಿ ಕಾನೂನು ಉಂಟು ಇಜನ ಐತ ಒಂಜಿ ಸಂಸ್ಕೃತಿ ಉಂಟು ಅವು ಮಲ್ತದೇ ಪೋರೆ ಗೊತ್ತಂడి ಅದಾಗ ಶಬರಿಮಲೆತ ಒಂದು ಬಣ್ಣಾಗ ಅವು ನಮ್ಮ ಸಂಸ್ಕೃತಿ ಬರ್ಪಿನ ಗುರುಕುಲ ಸಂಪ್ರದಾಯ ಇಟ್ಟು ಉಂಡು ದಾಂದು ಅಂಡ ಒಂಜಿ ಗುರುಸ್ವಾಮಿನ ಅಂಡರ್ಡ್ ಒಂಜಿ ಮಂಡಲ ಕಾಲ ಕುಳ್ಳೋಡು ಆ ಗುರು ಪನ್ಪಿನಕ ಕೇನೋಡು ಬಕ್ಕ ನಮ್ಮ ವೇದೋಡು ಪನ್ಪಿನ ಆಚಾರಗಳು ಮಾತ ಆ್ಯಕ್ಚುಲಿ ಐಟು ಮಲ್ಪೋಡು ಅದಾಗ ಒಂಜಿ ಸ್ವಾಮಿ ಈಜರ ಒಂಜಿ ಕನ್ಯೆ ಸ್ವಾಮಿ ಈಜರ ಏರಾವಡು ಬತ್ತಂಡ ಆ ಗುರುನ ಅಂಡರ್ಡ್ ಈತ ಸಮಯ ಕುಳ್ದು ಒಂದು ಮಲ್ಪುಣ ಒಂಜಿ ಸಂಪ್ರದಾಯ. ನಿಮ್ಮ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಸ್ತೀನಿ, ಅದಕ್ಕಿಂತ ಮುಂಚೆ ನೇರ ಪ್ರಸಾರದಲ್ಲಿ ಒಂದು ಬ್ರೇಕ್. ಬ್ರೇಕ್ ನಂತರ ಸುಪ್ರೀಂ ಗ್ರೀನ್ ಸಿಗ್ನಲ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಶಬರಿಮಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳಿಂದ ಚರ್ಚೆಗಳಾಗ್ತಾ ಇತ್ತು.
ಸರ್ಕಾರ, ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ ಏನಿತ್ತು ಅದು ಮಹಿಳೆಯರ ಪರವಾಗಿ ವಾದವನ್ನ ಮಾಡ್ತಾ ಇತ್ತು, ಮಹಿಳೆಯರು ಹೋಗ್ಬೇಕು ಅಂತಲೇ ಪಟ್ಟು ಹಿಡ್ತಿತ್ತು. ಆದ್ರೆ ಅವರ ಆ ಒಂದು ಪಟ್ಟಿಗೆ ಅಲ್ಲಿಯ ಜನರೇ ಸ್ಪಂದನೆ ಕೊಟ್ಟಿಲ್ಲ. ಸೊ ಈಗ ಆಗಿದ್ರೆ ಗೌರ್ಮೆಂಟ್ ನಿಲುವೇನು ಅಂತ? ಗೌರ್ಮೆಂಟ್ ಇತ್ತ ಬಣ್ಣ ಕೊಂಚ ಮೆಸೇಜ್ ಏನ ಬತ್ತೀನಿ ಬಂಡ ಮೆಸೇಜ್ ಪಿಣರಾಯಿ ಗೌರ್ಮೆಂಟ್ ದ ಸ್ಟೇಟ್ಮೆಂಟ್ ಇನಿ ಹೊಸ ಏನು ಇನಿ ರಿವ್ಯೂ ಪೆಟಿಷನ್ ದ ಡೇ ಇನಿ ಗೊತ್ತುಂಡತ್ತೆ. ರಿವ್ಯೂ ಪೆಟಿಷನ್ 49 ರಿವ್ಯೂ ಪೆಟಿಷನ್ ಕೋರ್ಟ್ ಬತ್ತಂಡು ಆಯ್ತಾ ಒಂದು ಅಂದಂಡೆ ಎಗೇನ್ ಆಯ್ತಾ ವಾದ ಒಂದು ಜನವರಿ 22 ದೀತೇರು. ಓಕೆ ಐಟ್ಲ ಒಂದು ಕ್ಲಿಯರ್ ಕಟ್ ಇಜ್ಜಿ ಇತ್ತಿನಕ್ಕನೆ ಎದುರು ಪಾಡು ಬಂತನು ಗೌರ್ಮೆಂಟ್ ಅವು ಮರಂದ ವೇಡಿಕ್ಟ್ ಬತ್ತಿನಕ್ಕಣ ಐತ ದುಂಬು ಇತ್ತಿನ ಅಂದು ಇತ್ತೆಲ್ಲ ಕ್ಲಿಯರ್ ಆತುಚು ಒಂಜಿ. ಅದಾಗ ಪಿಣರಾಯಿ ಗೌರ್ಮೆಂಟ್ ಇಜರ ಕೇರಳ ಗೌರ್ಮೆಂಟ್ ಏನ ಪಣೊಂದುಂಡು ಬಂಡ ಒಂದು ಹಿಂದುಳ್ನ ಒಂಜಿ ದೇವಸ್ಥಾನ ಒಂದು ಬುದ್ಧಿಸ್ಟ್ ಮುಸ್ಲಿಮ್ಸ್ ವಕ್ಕಫ್ ಬೋರ್ಡ್ ಕ್ರಿಶ್ಚಿಯನ್ ಮೊಗಲೆ ಮಾತೆರೆಗ್ಲ ಇತ್ತಿನ ಒಂಜಿ ಸ್ಪಿರಿಚುವಲ್ ಪ್ಲೇಸ್ ಎಂದು ಪಣೊಂದುಲ್ಲೆರ್ ಇತ್ತದ ಲೇಟೆಸ್ಟ್ ನ್ಯೂಸ್. ಅದಾಗ ಮೀಟಿಂಗ್ ಮಲ್ಪುನಾಂಡ ವಕ್ಕಫ್ ಬೋರ್ಡ್ ಬಾಕ ಮುಸ್ಲಿಂ ಪಂಡಿತರು ಕ್ರಿಶ್ಚಿಯನ್ ಪಂಡಿತರು ಬುದ್ಧಿಸ್ಟ್ ನಗುಲು ಬಕ್ಕ ಐತ ಒಟ್ಟುಗು ಹಿಂದುಲ್ಲ ಬೋರ್ಡಂಡ ಬಲ್ಲೆ ಅಂತ. ಅದಾಗ ಒಂದೇ ದಾದಕ್ಕಿತ್ತಿನ ಒಂಜಿ ಅವುಗಳು ಪೋಪಿನ ಡೈರೆಕ್ಷನ್ ಎಂಚ ಬಂಡ ಗೊತ್ತಂಡತ್ತೆ ನಿಗಲಿಗೆ ಇತ್ತ ಹಿಂದುಲ್ನ ದೇವಸ್ಥಾನನೇ ಹತ್ತೊಂದು ಪಣೊಂದುಲ್ಲೆರ್ ಎಲ್ಲರಿಗೂ ಸಂಬಂಧಪಟ್ಟದ್ದು. ಎಲ್ಲರಿಗೂ ಸಂಬಂಧಪಟ್ಟದ್ದು. ಅದು ಯಾನಿತ್ತ ಯಾಕಡೆ ಫಸ್ಟ್ ಬನ್ನೆ ಪಾಯಿಂಟ್ ಏನು ಇಟ್ಸ್ ಎ ಪಬ್ಲಿಕ್ ಪ್ಲೇಸ್ ಅಂದಿತ್ತಿನ ಕನ್ಸೆಪ್ಟ್ ಈಗ ಬರೋದುಂಡು ಸ್ಲೋಲಿ. ಯಾನೊಂದಿನ ಫಸ್ಟ್ ಒಂಜಿ ತಿಂಗಳು ದುಂಬು ಇತ್ತಿನ ಮೀಟಿಂಗ್ ಇರ್ನ ಡಿಸ್ಕಷನ್ ಡೇ ಪಂತೆ ಟೆಂಪಲ್ ಇಸ್ ಎ ಪಬ್ಲಿಕ್ ಪ್ಲೇಸ್ ಅಂದಿತ್ತಿನ ಒಂದು ಮಲ್ತೊಂದಿಲ್ಲ. ರಡ್ಡನೆ ಇನಿತ್ತ ಸುಪ್ರೀಂ ಕೋರ್ಟ್ದ ಒಂದೆಟ್ಟು ಫಸ್ಟ್ ಪಾರ್ಟಿ ಏರ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್, ಸೆಕೆಂಡ್ ಪಾರ್ಟಿ ಏರ್ ಹೋರಾಟ ಆಪಿನಿ ಕೇರಳ ಗೌರ್ಮೆಂಟ್ದ ಒಟ್ಟು ಯಂಗ್ ಲಾಯರ್ಸ್ ಅಸೋಸಿಯೇಷನ್ಗೆ ಹೋರಾಟ ಆಪಿನ ತಪ್ಪಾಗತ್ತೆ. ಈಗ ಆಗಲೂ ಆಗಲೇ ಸಪೋರ್ಟ್ ಮಲ್ತದ್ದು ಕೋರ್ಟ್ ಒಂದು ಮಲ್ತೊಂದಿಲ್ಲ ಕೋರ್ಟ್ ಏನ ಬನ್ಪಿನಿ ಬಂಡ. ಓಕೆ ಅವ್ರು ಹೇಳಿದಕ್ಕೆ ಇವರು ತಲೆ ಬಾಗ್ತಿದ್ದಾರೆ. ಓಕೆ ಅಂಚ ಒಂದುಂಟು ಆ್ಯಕ್ಚುಲಿ ಯಾನ್ಲ ಸೆಕೆಂಡ್ ಜನರಲ್ ಫೈಟ್ ಅಂಡ ನಮ್ಮ ಎಗೇನ್ಸ್ಟ್ ಬೋಡತ್ತೆ ಒಂದು ಮೊಗಲು ರಡ್ಡು ಜನಲ್ಲ ಒಂಜಿ ಹಿಡನ್ ಅಜೆಂಡಾ ಮಲ್ತದ್ದು ಒಂಜಿ ಪ್ಲ್ಯಾನ್ ಮಲ್ತದ್ದು ಒಂಜಿ ಗೇಮ್ ಮಲ್ಪುನಕ್ಕ ನಂಗೆ ಫೀಲ್ ಆವಂದುಂಟು. ಓಕೆ, ಇವಾಗ ಒಂದು ಕಡೆ ಈ ಥರ ಗೌರ್ಮೆಂಟ್ ನಿಲುವು ಈ ಥರ ಇದೆ, ಇವತ್ತು ಕೊಟ್ಟಿದೆ. ಸೊ ಜನವರಿ 22ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ. ಸೊ ನಿಮ್ಮ ಪ್ರಕಾರ ಈ ಹಿಂದೆ ಸಾಕಷ್ಟು ಜನರು ಅಪ್ಲಿಕೇಶನ್ ಕೊಟ್ಟರು, ಅದರ ಇದು ಅಪೀಲ್ ಕೊಟ್ಟರು, ಯಾವುದಕ್ಕೂ ಕ್ಯಾರೆ ಅಂದಿಲ್ಲ ಸುಪ್ರೀಂ ಕೋರ್ಟ್. ಇದೀಗ 49 ಅರ್ಜಿಗಳನ್ನು ಒಂದು ವಿಚಾರಣೆ ನಡೆಸಲಿದ್ದಾರೆ. ಈ 49 ಅರ್ಜಿಗಳಲ್ಲಿ ಕೂಡ ಯಾರು ಮಹಿಳೆಯರು ಬರೋದು ಬೇಡ ಅಂತಲೇ ಇರುತ್ತೆ. ಸೊ ಏನಾಗಬಹುದು ಅಂತ ಹಾಗಿದ್ರೆ ಮುಂದಿನ ಒಂದೇ ಕ್ವಶನ್ ಎಂಡ ಈ ಒಂಜಿ ತಿಂಗಳು ದುಂಬು ಒಂದೇ ಪ್ರೆಸ್ ಮೀಟಿಂಗ್. ಒಂದು ಸೆಕೆಂಡ್ ಇದ್ರ ಬಗ್ಗೆ ಮಾತಾಡೋಣ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಯಾನ್ ರವಿಕುಮಾರ್ ಬಂದು ಕುಡ್ಲಾರ್ದು. ಓಕೆ, ಆಕ್ಚುಲಿ ಆರೊಂಜಿ ಒಂಜಿ ತುಳುತ ಅರ್ನ ಒಂಜಿ ತುಳು ಪಾತರಿಗೆ ಬಾರಿ ಖುಷಿ ಅನ್ನ ನಡುತ್ತರ್ನ ಪುದರ್ ಗೊತ್ತಾಯ್ತಿ. ಅವರ ಹೆಸರು ಗಿರೀಶ್ ಜಿ ಅಂತ. ಓಕೆ, ಅರೊಂಜಿ ತುಳುಟು ಪಾತರ್ನಾಗ ಬಾರಿ ಖುಷಿ ಅನ್ನ ಇರ್ನಂಚಿನ ಜನ ಬೋಡು ದಯಮನ್ನಗಾಗಿ ಮೇಡಮ್ ಸಮೇತ ತುಳು ಪಾತೇರು ಸೇರಿ ಆರು ತುಳು ಪಾತೇರು ನಮ್ಮ ಊರ್ದಾಗ್ಲ ತುಳು ಪಾತೇರು ಅಭಿಮಾನ. ಸರ್, ತುಳುವನ್ನ ಮಾತಾಡೋದಕ್ಕೆ ನಾವು ಯಾವತ್ತೂ ಖಂಡನೆ ಕೊಟ್ಟಿಲ್ಲ ಸರ್. ಅದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆದು ಚಾನಲ್ ಹೋಗುತ್ತೆ. ಪ್ರತಿಯೊಬ್ಬರಿಗೂ ನಾವು ಮಾತಾಡುವಂಥದ್ದು ಅರ್ಥ ಆಗಬೇಕು. ಈ ನಿಟ್ಟಿನಲ್ಲಿ ಇವತ್ತಿಟ್ಟಿರುವಂಥದ್ದು, ಯಾಕಂದ್ರೆ ಶಬರಿಮಲೆ ಅನ್ನುವಂಥದ್ದು ಕೇವಲ ತುಳು ಜನಾಂಗಕ್ಕೆ ಅಥವಾ ಕೇರಳ ಸರ್ಕಾರಕ್ಕೆ ಮಾತ್ರ ಅಲ್ಲ, ಇಡೀ ಜನರು ನಮ್ಮ ಕರ್ನಾಟಕದ ಎಲ್ರಿಗೂ ಕೂಡ ಗೊತ್ತಾಗಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಕನ್ನಡದಲ್ಲಿ ಮಾತಾಡ್ತಿದೀವಿ ಸರ್. ಕರೆಕ್ಟ್ ಮೇಡಮ್, ಈರ್ ಪನ್ನ ಕರೆಕ್ಟ್ ದಯ ಪನ್ನಗ ಇತ್ತೆ ತುಲೆ ನಮಕ್ ಕನ್ನಡ ಚಾನಲ್ ಬ್ಯಾಂಗ್ಳೂರು ಬೋಡಾಯಿನತ್ತುಂಡು ಅಂಚಾದಿಪ್ಪನಾಗ ನಮ್ಮ ಊರುಡು ಪ್ರಚಾರ ಅಪ್ಪನ ಚಾನಲ್ ತುಳು ಪಾತ್ರಿಂದ 4 ಜನ ತುಳುಟು ಕಲ್ಪೇರು ದಯ ಪನ್ನಗ ಇತ್ತೆ ಮಲಯಾಳಿ ವಿಡಿಯೋ ಬರ್ಪುಂಡು ನಮಕ್ ಅರ್ಥ ಐಜಿನ ಲೈನ್ ತೂಪ ತಮಿಳ್ದ ಪಿಕ್ಚರ್ ಬರ್ಪುಂಡು ನಮಕ್ ಅರ್ಥ ಐಜಿನ ಲೈನ್ ತೂಪ ದಯ ಪನ್ನಗ ಐಟಿ ಕೆಲವು ಎಟ್ಟೆ ವಿಚಾರ ಬರ್ತನ ಮಾತ್ರ ಲೈನ್ ಒಬ್ಸರ್ವ್ ಮಲ್ಪೇರು ಅಂಚಾದ ಇರ್ನಂಚಿನ ಅಭಿಮಾನಿಲ್ ನಮಕ್ ಬೋಡು ದಯ ನಿಖಲ ಪ್ರಚಾರಕ್ಕೆ ಎಂಗ್ಲ ವಿರೋಧ ನಿಖಲು ಎಟ್ಟೆ ಪ್ರಚಾರ ಮಾಡ್ತಾರೆ. ನಾನು ಒಂದು ತುಳುಟು ಪ್ರಚಾರ ಮಾಡ್ಲಿ ನಮ್ಮ ಊರುಡು ತುಳುತ ಖಂಡಿತ ನಿಮ್ಮ ಒಪಿನಿಯನ್ ಅನ್ನ ನಾನು ಒಪ್ಕೋತೀನಿ ಸರ್. ಆದ್ರೆ ನಾವು ಅವರನ್ನ ಕೇಳುವಂತ ಎಲ್ಲಾ ಪ್ರಶ್ನೆಗಳಿಗೂ ನಾವು ಆನ್ಸರ್ ನನಗೆ ಗೊತ್ತಾಗ್ತಾ ಇದೆ. ನಾನು ಕನ್ನಡದಲ್ಲಿ ಅವರಿಗೆ ರಿಪ್ಲೈ ಕೊಡ್ತಾ ಇದ್ದೀನಿ. ಇದಕ್ಕೊಂದು ಕ್ಷಮೆ ಇರ್ಲಿ ಸರ್ ನಮ್ಮ ಕಡೆಯಿಂದ. ಓಕೆ, ಶಬರಿಮಲೆ ವಿಚಾರ ಬಂದಾಗ ಶಬರಿಮಲೆ ನಮ್ಮ ಊರೊಡ್ದು ಬೊಡಾಯಿನತ್ ಕಾಸ್ ಪೋಪುನಿತೆ
ಕೇರಳದ ಅಲ್ತ ಪೂರ ಈ ಗೌರ್ಮೆಂಟ್ ನಮ್ಮ ಈ ಶಬರಿಮಲದ ಕಾಸಿನ ಪೂರ ಪುನಃ 100% ಇಡೀ ಕೇರಳ ಗೌರ್ಮೆಂಟ್ ನಡಪು ನಮ್ಮ ಶಬರಿಮಲದ ಕಾಸದಿಂದ ಪನ್ನೋಲಿ ಪ್ರತಿ ಒರಿಗೆ ನಮ್ಮ ಊರುಡ್ದು ಮ್ಯಾಕ್ಸಿಮಮ್ ಪನ್ನೋಲಿ ಪಂಡ ಪ್ರತಿ ಒಂಜಿ ಇಲ್ಲರದಲ್ಲ ₹1 ಅಂಡಲ ಕಾಣಿಕೆ ಅಡೆಗೆ ಪೋಪುಂಡು ಟೋಟಲ್ ಅದು ಅಂಡ ಒಂದು ಪೂರ ಸೇರುನು ಕೇರಳ ಗೌರ್ಮೆಂಟ್ ಗೆ ಅಂಡ ಐತ ಡೆವಲಪ್ಮೆಂಟ್ ದೇವಸ್ಥಾನ ಡೆವಲಪ್ಮೆಂಟ್ ಜಾಸ್ತಿ ಆಪನ ಬದಲು ಅಕ್ಲ ಸರ್ಕಾರದ ಕಾಸು ಯೂಸ್ ಮಾಡ್ತಂದು ಅದಕ್ಕೆ ಜನರೇ ಒಂದು ನಿರ್ಧಾರ ತಗೋಬೇಕು ಸರ್. ಇನ್ ಮುಂದೆ ನಾವು ಹೋದ್ರೆ ದುಡ್ಡು ಹಾಕಲ್ಲ ಅಂಚಿನನೇ ಒಂಜಿ ಕಾನೂನು ನಮ್ಮ ಉಡುಪಿ ಅತ್ತಂಡ ಈ ಕುಡ್ಲವಲ ಎಲ್ಲ ನಡತೊಂದುಂಡು ಸೇಮ್ ಈ ಗೌರ್ಮೆಂಟ್ ಅವು ಅಂಚ ಆಪುಜಿ ಮೇಡಮ್ ದಯಪನ್ನಾಗ ಇತ್ತ ಐಕ್ ವೈದ್ಯಕೀಯ ಏರುಲ್ಲೇರ ಅಕ್ಕುಲ್ ಪನ್ಪೇರು ನಿಕುಲ್ ದೇವಸ್ಥಾನ ಹೋದು ಅವು ಪೂಜೆ ಅಲ್ಲ ಸರ್, ದೇವ್ರು ಹೇಳಿದಾರ ನಮಗೆ ದುಡ್ಡು ಹಾಕಿ ಅಂತ ಎಲ್ಲಾದ್ರೂ ಅವು ನಂಬಿಕೆ ದೇವೇರು ಪಂಡಿತರು ಜನಕ್ಕೆಲ್ಲ ನಂಬಿಕೆ ಹೌದು. ಯಾಕೆ ಸರ್ ಇವರು ಹೇಳ್ತಾ ಇರೋ ಪ್ರಕಾರ ಗಿರೀಶ್ ಅವರು ಈಗಾಗ್ಲೇ ನಮ್ ಜೊತೆ ಮಾತಾಡಿದ್ರು, ಅವ್ರು ಹೇಳ್ತಾ ಇರುವಂತದ್ದು ಯಾಕೆ ಶಬರಿಮಲೆ ಮೇಲೆ ಕಣ್ಣು ಹಾಕಿದ್ರು, ಯಾಕೆ ಶಬರಿಮಲೆ ಮೇಲೆ ಅವ್ರು ಯಾಕೆ ಈ ತರ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿರುವಂತಹ ದುಡ್ಡಿನ ಒಂದು ಆಧಾರದ ಮೇಲೆ ಈ ತರ ಮಾಡ್ತಿದ್ದಾರೆ. ದುಡ್ಡು ಎಲ್ಲಿಂದ ಬರುತ್ತೆ ಸ್ವಾಮಿ? ದುಡ್ಡು 4 ಜನ ಶಬರಿಮಲೆಗೆ ಹೋದ್ರೆ ಅಲ್ಲಿಗೆ ದುಡ್ಡು ಬರುತ್ತೆ. ಆ ದುಡ್ಡನ್ನ ಸರ್ಕಾರ ವಹಿಸ್ಕೋಬೇಕು, ಆ ದುಡ್ಡನ್ನ ತಗೊಳ್ಬೇಕನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ ಅವು ಆಪುಜಿ ದಯಪನ್ನಾಗ ಇತ್ತ ತುಲೆ ಇರು ಆದಾಯ ಲೆಕ್ಕ ಬಂಡ ಲಾಸ್ಟ್ ಇಯರ್ ಬಸ್ಸಿನ ಆದಾಯದ್ದು ಈ ಸಲ ಅರ್ಧ ಬಸ್ ಕಡಿಮೆ ಆಗ್ತದೆ. ಇದ್ರ ಬಗ್ಗೆ ಸ್ವತಃ ಗಿರೀಶ್ ಅವರೇ ಮಾತಾಡ್ತಾರೆ. ಸರ್ ಮಾತಾಡಿ ಸರ್. ಇತ ಏನ ಬಂಡ ಇತ ಕೇರಳ ಗವರ್ಮೆಂಟ್ ಅರೇಂಜ್ ಎಡ್ಡ ಕ್ವಶನ್ ಕೇಳಿಯರ್ ಇತ ಫಸ್ಟ್ ಪಾರ್ಟಿ ಲಾಸ್ಟ್ ಒಂದೆಟ್ಟು ಪಂತಡ್ಲ ಸೆಕೆಂಡ್ ಪಾರ್ಟಿ ಎಂಚ ಬಂಡ ಇತ ಕೇರಳ ಗವರ್ಮೆಂಟ್ ಹೊಸ ಪ್ಲಾನ್ ಮಲ್ತೊಂದುಂಡು ಎಂಚ ಬಂಡ ಇತ್ತ ಏರ್ಲ ದೊಡ್ಡ ಬಾಡು ಜರಲ್ಪ ಎಂಕುಲೇ ಆಪಿನಾಥ್ ಶಿಬಿರಡ್ಲ ಆಪಿನಾಥ್ ಸೋಷಿಯಲ್ ಮೀಡಿಯಾಡು ಮೆಸೇಜ್ ಬಾಡ್ದ ನಿಗುಲು ಪೋದು ಶಬರಿಮಲೆ ಒಂಜೊಂಜೆ ದೇವಸ್ಥಾನಗೂ ಒಂಜೊಂಜೆ ಸ್ಪೆಷಾಲಿಟಿ ಉಂಡು. ಶಿವೆ ಬಂಡ ಅಭಿಷೇಕ ಪ್ರಿಯೆ, ವಿಷ್ಣು ಬಂಡ ಅಲಂಕಾರ ಪ್ರಿಯೆ, ಅವೇ ಲೆಕ್ಕ ಅಯ್ಯಪ್ಪೆ ಬಂಡ ವೃದ್ಧ ಪ್ರಿಯೆ. ನಿಗುಲು ಏತು 1 ಕೋಟಿ 100 ಕೋಟಿ ಪಾರ್ಲಿ ಅಯ್ಯಪ್ಪ ತಿರುಗು ತೂಪುಜರು ನಿಗುಲು ಏತು ವೃದ್ಧ ಮಲ್ತದು ಪೋತಾರ ಅವು ಮಾತ್ರ ಅಯ್ಯಪ್ಪ ದೇವರು ತೂಪಿನಿ. ಸೆಕೆಂಡ್ ಪಾರ್ಟ್ ಐತ ಏನ ಬಂಡ ಏನು ಸ್ಪೀಡ್ ಪನ್ಪಿಂದ ಅಂದ ಟೈಮ್ ಅದ ಅಂತಿನಕ್ಕೆ ಸೆಕೆಂಡ್ ಪಾರ್ಟ್ ಏನು ಅದಾಗ ದೊಡ್ಡ ಶಬರಿಮಲೆಟ್ಟು ಪಾಡ್ಜಿಡ ದಾಳ ಉಂದ ಆಪುಜಿಂದಿತ್ತಿನ ಎನ್ನ ಉಂದೆಟ್ಟು ಯಾನ್ ಪನ್ಪೇನು. ನೆಕ್ಸ್ಟ್ ಪಾರ್ಟ್ ಏನಂದು ಬಂಡ ಶಬರಿಮಲೆಟ್ಟಿತ್ತಂಜು ಹೊಸ ಪ್ಲಾನಿಂಗ್ ಕೇರಳ ಗವರ್ಮೆಂಟ್ ಮಲ್ತೊಂದಿಲ್ಲ ರಿಜಿಸ್ಟ್ರೇಷನ್ದು ಬಂತು ಹೊಸ ಐಡಿಯಾ ಅತ್ತೆ. ರಿಜಿಸ್ಟ್ರೇಷನ್ ಬಂದು ಹೊರರ ಈ ವರ್ಷಗಳು ಫ್ರೀ ಕೊರುವೇರು ರಿಜಿಸ್ಟ್ರೇಷನ್ದು ಬಂದು ಓಕೆ ಈತ ಜನ ರಿಜಿಸ್ಟ್ರಾಗ ಇಮೇಲ್ ID ಅವು ಒಂದು ಮತ ಕೊಡ್ತು. ನೆಕ್ಸ್ಟ್ ವರ್ಷ ಅಗಳ ಪ್ಲಾನಿಂಗ್ ಅಂಚಂದ 5 ಕೋಟಿ ಜನ ಬರೋದಿಲ್ಲೇರು. ಈ 5 ಕೋಟಿ ಜನೊಟ್ಟು ₹100 ಬಾಡಿಯರ್ಡ 500 ಕೋಟಿ ರೂಪಾಯಿ ಆಗಲೇ ತಿಕ್ಕೊಂಡ್ರು. ಓಕೆ ಕೇರಳದ ನಮ್ಮ ಉಡುಪಿ ಮ್ಯಾಂಗ್ಳೂರ್ ಡಿತ್ತಿನಾಗಲೇ ಗೊತ್ತುಂಟು ಚೆಕ್ ಪೋಸ್ಟ್ ಅಂಚಿ ಪಾಸ್ ಆವಡ್ಡ ಒಂಜಿ ಜನಕ್ಕೂ ₹300 ಬೋರ್ಡು ಅದಾಗ ಅವು ಹಣಾಗ 1500 ಕೋಟಿ ಅಂಚ ಬತ್ತಂಡು. ನೆಕ್ಸ್ಟ್ ತಿರುಪತಿಡ್ ಇತ್ತ ₹300 ಪಣ್ಪೇರು ಸುರುತ್ ವರ್ಷ 100 ಆದಪ್ಪು ಸೆಕೆಂಡ್ ಇಯರ್ ಅವರ 300 ಆದಪ್ಪು ಬಕ್ಕ ಪಣುವೇರು ತಿರುಪತಿ ಇಡ್ತಲ ಜಾಸ್ತಿ ಮುಲ್ಪ ಖರ್ಚು ಉಂಡು ಬಂದು ಹೊರರ ₹1000 ಮಲ್ಪೆರ್ಲಯ್ಯವು. ಅದಾಗ ಯಾನಿತ್ತನೆ ಅಯ್ಯಪ್ಪ ಭಕ್ತರ್ನಗಳ ಏನ ಪನ್ಪಿನಿ ಮಂಡ ಅಲ್ಪ ರಿಜಿಸ್ಟ್ರೇಷನ್ದು ಒಂದು ನಿಗುಳು ಏನ ಉಂಡುಳ್ಳ ಮಲ್ಪುನೇ ಬಿಡ್ಚಿ ಒಂದು ನಮಕ್ ಅಯ್ಯಪ್ಪಗ ಬೋಡದ ಮಲ್ಪೆರ ಆಪಿನ ನಮ್ಮ ಒಂಜೆ ಮಂಡಲ ಕಾಲ ವೃದ್ಧ ಮಲ್ತು ಪೋಪಿನಾಗೆಲೆಗ್ ರಿಜಿಸ್ಟ್ರೇಷನ್ ಮಲ್ಪುನೇ ಬಿಡ್ಚಿ ಮಸ್ತ್ ಗುರು ಸ್ವಾಮಿನಗಳು ಎಂಕು ಗೊತ್ತುಂಡು ರಿಜಿಸ್ಟ್ರೇಷನ್ ಮಲ್ತು ಪೋದು ಆ ಒಂಜಿ ಫೆಸಿಲಿಟಿಲ ತಿಕ್ಕಂದಿನ ಸ್ವಾಮಿನಾಗೆಲೆ ಹೆಂಗೆ ಗೊತ್ತುಂಡು ಒಂದೊಂಜಿ ಪ್ಲಾನಿಂಗ್ ಅಂಗಲ್ಲ ಪ್ಯಾರಲಲ್ಲಿ ನಡತೊಂದುಂಡು ಒಂದೆನ್ಲ ಬ್ರೇಕ್ ಮಲ್ಪೆರೆ ಈ ನೀರು ದಿಂಚಿ ಅಂಕುಲು ಐಕಿತ್ತಿನ ಪ್ರಚಾರಲ ಸುರಾಪ ನಿಗಲೇಗ್ಲ ಆಪಿನಾಥ ಪ್ರಚಾರ ನಿಗುಳ್ಳ ಮಲ್ಪಲಿ. ಓಕೆ ಸರ್, ಸ್ಪಂದನ ವಾಹಿನಿ ಜೊತೆ ಮಾತಾಡಿದಕ್ಕೆ ಧನ್ಯವಾದ ಸರ್. ಅವರು ಒಂದು ಕ್ವಶನ್ಸ್ ಕೇಳಿದ್ರು, ಏನಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅದು ನಮ್ಮ ನಂಬಿಕೆ, ದುಡ್ಡು ಹಾಕಬೇಕು ಅನ್ನೋದಕ್ಕೆ ನೀವು ಉತ್ತರವನ್ನ ಕೂಡ ಕೊಟ್ರಿ. ಇಷ್ಟೆಲ್ಲ ದುಡ್ಡು ಹಾಕಿದ್ರು ಯಾಕೆ ಸರ್ ವ್ಯವಸ್ಥೆ ಸರಿ ಇಲ್ಲ ಅಲ್ಲಿ? ಇದು ಒಂದು ನೀವೇ ಕಳೆದ ಒಂದು ಡಿಸ್ಕಷನ್ ಅಲ್ಲಿ ಹೇಳಿದ್ರಿ ನಮಗೆ, ಅಲ್ಲಿ ಇವಾಗಿನ ತನಕ ಒಂದು ವಸತಿ ಆಗ್ಲಿ, ಒಂದು ಉಳ್ಕೊಳ್ಳುವಂತಹ ರೂಮ್ ಆಗ್ಲಿ ಅಥವಾ ಟಾಯ್ಲೆಟ್ ವ್ಯವಸ್ಥೆಗಳಾಗ್ಲಿ ಅಲ್ಲಿ ಇಲ್ಲ. ಇಷ್ಟೆಲ್ಲ ದುಡ್ಡು ಬರುವಂತದ್ದು ಹಾಗಿದ್ರೆ ಏನಾಗುತ್ತೆ ಅಂತ. ಅಲ್ತ ವ್ಯವಸ್ಥೆ ಪಂಜಬೊಂಡ ಏನ ಬಂಡ ಇತ್ತದ ಅವಸ್ಥೆ ಎಂಚಾತನ ಬಂಡ ಎನ್ನ ಅಜ್ಜಿ ಬಂತರು ಮಿತ್ತುಬ್ಬಿ ಉಂಡ ಮಗ ಮನೆ ಬೂರು ಉಂಡು ಅಂತ ಅಂಚಿಂದ ಅವಸ್ಥೆ ಆತಂಡು ಎಂಚ ಬಂಡ ಇದು 5 ಕೋಟಿ ಜನ ಬರ್ಪಿನ ಅಡಿಗಿತ್ತಿನ ಫೆಸಿಲಿಟಿಯ ಆಣುಲೇ ಬರ್ಪಿರ ಇತ್ತ ಗೌರ್ಮೆಂಟ್ದಗಳು ಪೊನ್ನುಲ್ ಪೋಡು ಅಂತ ಪಣೊಂದಿಲ್ಲರತ್ತೆ. ಗೌರ್ಮೆಂಟ್ ಪಣೊಂದುಂಡು ಎಂಕುಲು ಮಾತಾಯ್ಕೆ ಅಗೇನ್ಸ್ಟ್ ಉಳ್ಳ ಮಾತ್ರ ಈತ ಪೊನ್ನುಲೆ ಕೊಣೋರೆ ಈತ ಉಂದು ಮಲ್ಪುನಗಳು ಅವಳು ಏನು ಆಣುಲೆಗೆ ಫೆಸಿಲಿಟಿ ಇಜ್ಜಿ ಬಕ್ಕ ಪೊನ್ನುಲ್ ಪೋದು ಅವಳು ದಾ ಮಲ್ಪುಣು
ಕಾಡಿದ ನಡುಟೆ ಪೋಡು ಟಾಯ್ಲೆಟ್ ಬಾತ್ರೂಮ್ ಮೀಪಿನ ವ್ಯವಸ್ಥೆ ಒಂದು ದಾಲಜ್ಜಿ ಈ ಪೊನ್ನುಲ್ ಪೋದು ದಾ ಮಲ್ಪು ಇರಲ್ಲು ಒಂಜಿ ರಡ್ಡನೆ ಕೇರಳ ಗೌರ್ಮೆಂಟ್ದ ಎಂಕಿತ ಆರ್ನ ಪುದರ್ ಮಾತ್ರ ಬೋಂಡು ಈ ಸರಿ ರಡ್ಡ ಅಡ್ವೊಕೇಟ್ನಗಳು ಕೇಸು ಕೊರದು ಅಗಳು ವಿನ್ ಆಯರ್ ಅವು ಏನ ಕೇಸು ಬಂಡ ಶಬರಿಮಲೆಗೆ ಪ್ರತಿ ವರ್ಷ ಅಗಳು ಬ್ಯಾಲೆನ್ಸ್ ಶೀಟ್ ತೋಜಾನಾಗ ನಿಲ್ಲ ಅದು ಪೋಂಡು ಬತ್ತಿನ ಕಾಸು ಇತ್ತು ಖರ್ಚು ಮಲ್ತಿನ ಇತ್ತು ಬ್ಯಾಲೆನ್ಸ್ ನಿಲ್ಲ ಅಂತ ಎಂಚ ಬಂಡ ನಿಲ್ಲು ಬಂಡ ಅಲ್ಪ ಹೊತ್ತಿನ ಪೊಲೀಸ್ ಆಗಲೇಗೆ ಈತು ದೊಡ್ಡು ಪಂಡ ವರ್ಷಡು ಅಲ್ಪ ಕೇರಳ ಗೌರ್ಮೆಂಟ್ಗೆ ಪೊಲೀಸ್ ಆಗಲೇ ಕೊರೆಯತ್ತಿನ ದೊಡ್ಡ ಮುಳ್ತುಡ್ದೇ ಪೋಪಿನಿ ಈತು ಖರ್ಚು ಆತನ ಒಂದು ಕೇರಳ ಗೌರ್ಮೆಂಟ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಎಪ್ಪರೆತ್ತಿನ ಗಾಡಿಲಿ ಮಾತು ಆಕರ್ಸಿಡ್ಗಿಪ್ಪುಯರ್ ಮುಲ್ಪೋಡು ಕುಡ್ಲಾಡ್ದು ಪೋಪಿನ ಏತ್ ಕಿಲೋಮೀಟರ್ ನಮ್ಮ ಟ್ರಾವೆಲ್ ಮಾಡ್ಬೋದು ನಿಯರ್ಲಿ 500 ಕಿಲೋಮೀಟರ್ ಪ್ಲಸ್ ಆರ್ ಮೈನಸ್ ರೋಡ್ ಟ್ರಾವೆಲ್ ಮಾಡ್ಬೋದು ಈ ರೋಡುಗೂ ಕೇರಳ ಸ್ಟೇಟ್ ಏತ್ ಖರ್ಚು ಮಲ್ಪೋಂಡ ಅವು ಮಾತ್ರ ಶಬರಿಮಲೆ ಲೆಕ್ಕಡೆ ಬಾಣ್ಣಗಳು ದಾದ ಬಂಡ ಗುರು ಸ್ವಾಮಿನಗಲೆಗೂ ಪೋರೆತ್ತಿನ ರೋಡ್ ಮಲ್ಪುಣು ಒಂದು ಅಂಚ ಪ್ರತಿ ಒಂಜಿ ಗೌರ್ಮೆಂಟ್ದ ಫೆಸಿಲಿಟಿಲ ಶಬರಿಮಲೆ ಫಂಡ್ ಗೆತ್ತದು ಮಲ್ತದ ಅವು ಗುರು ಸ್ವಾಮಿನಗಲೆ ಬೋಡ ಮಲ್ತೀನಿ ಬಂದು ಅವು ಡೈವರ್ಟ್ ಮಲ್ತೊಂದಿಲ್ಲ ಒಂದು ಇತ್ತ ಮಾತ್ರ ಕ್ವಶನ್ ಮಲ್ಪರ ಸುರಾತೇರು ಸರ್ ನಿಮ್ ಜೊತೆ ಮಾತಾಡ್ತೀನಿ. ಈಗ ನೀವು ಹೇಳ್ತಾ ಇದ್ರಿ ಸರ್ ಅಲ್ಲಿಗೆ ಹೋಗ್ಬೇಕಾದ್ರೆ ಅಷ್ಟೇ ವೃಥನಿಷ್ಠೆಯಿಂದ ಹೋಗ್ಬೇಕು ಅಂತ. ಆವಾಗಿನ ಕಾಲದಲ್ಲಿ ನೀವು ಸಾಕಷ್ಟು ವರ್ಷಗಳ ಹಿಂದಿಂದಲೇ ಹೋಗ್ತಾ ಇದ್ದೀರಾ, ಅವಾಗ ಇದ್ದಂತ ಒಂದು ಸಂಪ್ರದಾಯ ಅಥವಾ ನಡ್ಕೊಂಡು ಬಂದ ರೀತಿ ಇವಾಗ ಎಷ್ಟು ಚೇಂಜಸ್ ಆಗಿದೆ? ತುಂಬಾ ಚೇಂಜಸ್ ಆಗಿದೆ ಮೇಡಮ್. ಯಾಕಂತ ಹೇಳಿದ್ರೆ ಯಾವ ತರ ಅಂತ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ, ಯಾಕಂತ ಹೇಳಿದ್ರೆ ಮುಂಚಿನಾಗಿ ಎರ್ಮಲೆಯಿಂದ ನಡ್ಕೊಂಡು ಬರುವಾಗ ತುಂಬಾ ಕಷ್ಟ ಅಂತ ಹೇಳಿದ್ರೆ ಅಷ್ಟು ಕಷ್ಟ ಡಿಫಿಕಲ್ಟ್ ಆಗ್ತಾ ಇತ್ತು, ಅಷ್ಟು ಕಷ್ಟ. ಈಗ ಅಂತ ಹೇಳಿದ್ರೆ ಎಲ್ಲ ಅದು ಸ್ಪೆಷಾಲಿಟಿ ಎಲ್ಲ ಮಾಡಿದ್ದಾರೆ ಕೇರಳ ಗೌರ್ಮೆಂಟ್ಗೆ ಸ್ಪೆಷಾಲಿಟಿ ಮಾಡಲಿಕ್ಕೆ ಕಾರಣವೇ ನಮ್ಮಂಥ ಇಡೀ ಆಲ್ ಇಂಡಿಯಾದಲ್ಲಿರುವಂಥ ಭಕ್ತರು. ಅದಕ್ಕೆ ನಮ್ಮ ಗಿರೀಶ್ ಅವರು ಹೇಳಿದಾಗೆ ಎಲ್ಲ ನಾವು ಹಾಕೋದು 100 ರೂಪಾಯಿ ಕೊಟ್ಟರೆ 500 ಕೋಟಿ ರೂಪಾಯಿ ಆಗ್ತದೆ ಅಂಥೇಳಿ ಇದೆಲ್ಲ ಅವರು ಯೂಸ್ ಮಾಡಿಕೊಳ್ಳೋದು, ನಮ್ಮನ್ನು ಖಾಲಿ ಕೇರಳದಲ್ಲಿ ಯೂಸ್ ಮಾಡೋದು ಶಬರಿಮಲೆಯನ್ನು. ಅದನ್ನು ಕೂಡ ಅವರು ಶಬರಿಮಲೆ ಎಷ್ಟು ಬಂದರೂ ಕೂಡ ಒಂದಿಕ್ಕಿನಲ್ಲಿ ಹರಿವಾಣದ್ದು ಪಾಯಸದ್ದು ಅದು ಅಪ್ಪಂ ಎಲ್ಲ ಮುಂಚೆಲ್ಲವೂ 61 ರೂಪಾಯಿ 2 ರೂಪಾಯಿ ಇತ್ತು ಒಂದು ಕಟ್ಟಿಗೆ, ಈಗ 25 ರೂಪಾಯಿ ಹಾಗೆ ಎಲ್ಲ ಆಗಿದೆ. ಹಾಗಾದರೆ ಲೆಕ್ಕ ಹಾಕಿ ಎಷ್ಟು ಇದಾಗ್ತದೆ ಅಂಥೇಳಿ ಅಲ್ಲಿ ಇನ್ಕಮ್ ಇದೆ. ಆದರೂ ಕೂಡ ಆ ಸರ್ಕಾರ ನಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ಎಲ್ಲ ಹೆಂಗಸರು ಎಲ್ಲ ಬಂದರೆ ಅದರದ್ದು ಎಲ್ಲ ಬೆನಿಫಿಟ್ ತಾವು ತಗೊಳ್ಳುವ ಅಂತೇಳಿ ಅದು ಕೇರಳ ಗೌರ್ಮೆಂಟ್ ಅದು. ಓಕೆ 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 ಸರ್ ಈಗ ನಾನು ಹಿಂದೆ ಒಂದು ಕ್ವಶನ್ಸ್ ಕೇಳಿದೆ ನಿಮಗೆ. 49 ಅರ್ಜಿಗಳು ಈಗಾಗಲೇ ಸಲ್ಲಿಕೆ ಆಗಿದೆ. ಜನವರಿ 22ಕ್ಕೆ ಅದು ವಿಚಾರಣೆಗೆ ಬರುತ್ತೆ. ಈಗಾಗಲೇ ಅರ್ಜಿಗಳು ಬಂದಿರುವಂಥದ್ದು ಮಹಿಳೆಯರು ಹೋಗ್ಲಿಕ್ಕೆ ಬಾರ್ದು ಅಂತಲೂ ಇರಬಹುದು ಅಥವಾ ಹೋಗ್ಬೇಕು. 49 ಒಂದಿಲ್ಲ ಪೊಣ್ಣುಳು 10 ವರ್ಷದ್ದು 5 ವರ್ಷ ಮುಟ್ಟತ್ತಿನ ಪೊಣ್ಣುಳು ಪೋರ ಬಲ್ಲಿಂದ ಬಂದೇ ಅರ್ಜಿ ಬೈದು 49. ಇವಾಗ ಹಾಗಾದ್ರೆ ಕೊನೆಯದಾಗಿ ಈಗ ಸುಪ್ರೀಂ ಕೋರ್ಟ್ ಏನೋ ಕೊನೆಗೆ ಅದು ವಿಚಾರಣೆ ಸಾಕಷ್ಟು ಬಾರಿ ಈ ಹಿಂದೆ ಕಳಿಸಿದ್ದಾನೆ, ಯಾವುದು ರಿಜೆಕ್ಟ್ ಮಾಡಿತ್ತು, ಅದೇ ಕೊನೆಗೂ ಇವಾಗ ಪಡ್ಕೊಂಡಿದೆ, ಆ ಒಂದು ಅರ್ಜಿಯನ್ನ ವಿಚಾರಣೆಗೆ ತಗೊಂಡಿದೆ. ಹಾಗಾದ್ರೆ ಯಾವ ತರ ಆ ರಿಸಲ್ಟ್ ಅಥವಾ ಆದೇಶ ಇನ್ ಮುಂದೆ ಬರಬಹುದು ಅನ್ನುವಂಥದ್ದು? ಇತ್ತಲ ಕೋರ್ಟ್ ಒಂಜಿ ಕನ್ಫ್ಯೂಷನ್ ಎದುರಿದೆ ಒಂದು ಕೊಡ್ತೀನಿ. ಜಡ್ಜಿನಗಳ ಸಾರಿ ವಕೀಲರ್ನಗಳ ಪಾತೆರ್ನ ಫಾಂಡ್ ಪಾತೆರ್ನಗಳು ಪನ್ನಿದ ಅಂದುಂಡ ಇತ್ತೋರ್ತು 7 ಗಂಟೆ ಮುಟ್ಟತ್ತಿನ ನ್ಯೂಸ್ ಆಯ್ತಾ ಮಿತ್ತಿನ ಡೆವಲಪ್ಮೆಂಟ್ಸ್ ಹೆಂಗೆ ಗೊತ್ತಿಸಿ ದುಂಬಿತ್ತಿನ ಲೆಕ್ಕನೇಂದು ಪಂತೇರು ಮಾತ್ರ ಅವು ದುಂಬಿತ್ತಿನ ಲೆಕ್ಕ ಎಂಚ ಪೊಣ್ಣುಳು ಪೋಲಿಯಿಂದ ಅಥವಾ ಬಕ ಸುಪ್ರೀಂ ಕೋರ್ಟ್ ಪನ್ನಕ ಪೊಣ್ಣುಳು ಪೋರೆ ಬಲ್ಲಿಯಿಂದ ಅಂದಿತ್ತಿನ ಕನ್ಫ್ಯೂಷನ್ ಇತ್ತಲ್ಲ ಉಂಟು. ಹೋಗಬೇಕು ಅಂತಿದ್ರೆ ಈ ವಿಚಾರಣೆ ಯಾಕಬೇಕಿತ್ತು ಅದಾಗ ಇತ್ತ ಅವಕ್ಕೆ ಏನಾಗದೆ ಪಿಣರಾಯಿ ಗವರ್ಮೆಂಟ್ ಬನ್ನಿಂದು ಪೊಣ್ಣುಳು ಪೋರೆತ್ತಿನ ಒಂದು ಮಲ್ಪಡು ಬಕ ಹಿಂದುಳ್ನ ದೇವಸ್ಥಾನ ಎನಕಡೆ ಪನ್ನ ಸೊ ಒಂದು ಬಂಡೇರು ಪಿಣರಾಯಿ ಗವರ್ಮೆಂಟ್ ಇತ್ತ ಎಂಕುಳು ಭಕ್ತರ್ನ ಸೈಡ್ ಹಿಡಿದು ಎಂಕುಳು ಏನ ಪಂಪಿನಿ ಬಂಡ ರಿವ್ಯೂ ಪೆಟಿಷನ್ ಸುಪ್ರೀಂ ಕೋರ್ಟ್ ಗೆತ್ತುಂಡು. ರಿವ್ಯೂ ಪೆಟಿಷನ್ ಗೆತ್ತಿನೆತ್ತ ಬಕ್ಕ ಇಟ್ಟೊಂಜಿ ಕನ್ಫ್ಯೂಷನ್ ಇತ್ತಿನೆಟ್ಟು ಸುಪ್ರೀಂ ಕೋರ್ಟ್ ರಿವ್ಯೂ ಪೆಟಿಷನ್ ಗೆತ್ತೀನಿ ಐಕ ಬೋಡಾದು ಪೋರೆ ಬಲ್ಲಿ ಇಂದಿತ್ತಿನ ಒಂದುದೆ ಎಂಕುಳು ಭಕ್ತರ್ನ ಸೈಡ್ ಹಿಡಿದು ಎಂಕುಳು ಪಂಪಿನಿ. ಕೇರಳ ಗವರ್ಮೆಂಟ್ ಕೊಂಡ್ಪುಂಡು ಒಂದು ಪಣ್ಣಾಡು ಒಂದಕ್ಕೆ ಕನೆಕ್ಟ್ ಆದು ಪೋಯ್ಸರಿ ಇರ್ನ ಸ್ಟುಡಿಯೋಗು ಬಣ್ಣಾಗ ಇರ್ಕೇಂದಿತ್ತಾರೆ ಎಲ್ಲೊಂಜಿ ಆನೆ 2 ದಿನ ಕರೀನ ಶಬರಿಮಲೆ ಜಪ್ಪಣ 1 ತಿಂಗಳು ದುಂಬು ಬಣ್ಣಾಗ ಪೋಯ್ ತಿಂಗಳು ಆದಾಗ ಇರ್ಕೇಂದಿತ್ತಾರೆ ನಾವು ಅದು ಪೊಣ್ಣುಳು ಪೋಪೆರ ಇಜ್ಜ ಅಂತ ಅದಾಗ ಏನಪ್ಪ ಅಂದಿತ್ತೆ ಓಳ್ ಧರ್ಮ ಉಂಡು ಅವ್ಗೆಂದು ಉಂಡು ಅಂತ ಬಂತೆ ಅಂದೇತೆ ಇನ್ನಿಲ್ಲ ಯಾಣ ಅವೇ ಬನ್ಪಿನಿ ಧರ್ಮ ಓಳುಂಡು ಅವೇ ಗೆಂದುಂಡು ಮಾತ್ರ ಲಾಸ್ಟ್ ಟೈಮ್ ಮುಟ್ಟ
ಸತ್ಯಕ್ಕೆ ಸಾವಿಲ್ಲ ಅನ್ನುವಂಥದ್ದು ಗಾದೆ ಇದೆ. ಸ್ವಲ್ಪ ಕಷ್ಟ ಆಗಿರುತ್ತೆ ಸತ್ಯದ ದಾರಿ, ಆದ್ರೆ ಕೊನೆಗೆ ಜಯ ಸಿಗುವುದಂತೂ ಸತ್ಯಕ್ಕೆ ಅನ್ನುವಂಥದ್ದು ಅದು ಗಾದೆ ಮಾತಿಂದಲೇ ಪ್ರೂವ್ ಆಗಿದೆ. ಸೊ ಇಲ್ಲೂ ಕೂಡ ಅದು ಅನ್ವಯಿಸುತ್ತೆ ಅಂತ ಹೇಳ್ತೀರಾ? ಓಕೆ, ನೆಕ್ಸ್ಟ್ ಇದೇ ವಿಷಯನ ಹೇಳ್ತೀವಿ. ಈಗ ಶಬರಿಮಲೆಗೆ ಹೋಗುವ ವಿಚಾರದಲ್ಲಿ ರಾಜಕೀಯ ಆಟಗಳು ನಡೀತಾ ಇದೆ, ರಾಜಕೀಯ ಕುತಂತ್ರಗಳು ನಡೀತಾ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನು ಹಾಗಿದ್ರೆ? ಫಸ್ಟ್ ಆಫ್ ಆಲ್ ಯಾನು ಅಯ್ಯಪ್ಪ ಗುರುಸ್ವಾಮಿನಗಳು ಅಯ್ಯಪ್ಪನಾಗಲಿ ಮತ್ತು ಒಟ್ಟು ಮಲ್ತೊಂದು ನಡ್ತೊಂದು ಇಲ್ಲ ಯಾನು ರಾಜಕೀಯದ ಒಂದಿಟ್ಟು ಯಾನು ಬಾರಿ ಪಿರಾವುಡು ಇಲ್ಲ. ಓಕೆ, ಯಾನು ಐಕೆ ಇಂಟರ್ಫಿಯರ್ ಆವರೆ ಪೋಂದಿಚ್ಚಿ. ಓಕೆ, ಐಕೆ ಬೋಡಾದು ಓಕೆ ಆಗ ಅವ ಪೊಲಿಟಿಕಲ್ ಪಾರ್ಟಿ ಆಗಲೂ ಯೂಸ್ ಮಲ್ಪೇರಾದು ಅವರವರ ಮಲ್ಪಂದ ಕುಳ್ಳುವೇರಾದು ಅವು ಯಾನ್ ಪಂಪಿನ ಸರಿಯತ್ತಂತ ಅಲ್ಲ. ನಿಮ್ಮ ಒಂದು ಅಭಿಪ್ರಾಯದ ಪ್ರಕಾರ ಯಾಕೆ ಹಾಗಾದ್ರೆ ಕೇರಳ ಸರ್ಕಾರ ಇದರಲ್ಲಿ ತಲೆ ಹಾಕ್ಬೋದಿತ್ತಲ್ಲ? ಇಷ್ಟೆಲ್ಲ ಜನ ಅಲ್ಲಿ ಹೋರಾಟ ನಡೆಸಿದ್ರು, ಅಹಿಂಸಾ ತತ್ವಗಳನ್ನೇ ಪಾಲಿಸಿದ್ರು, ಗಲಾಟೆಗಳಾಯ್ತು, ಎಷ್ಟೋ ಜನರಿಗೆ ಗಾಯಗಳಾಗಿದೆ, ಎಷ್ಟೋ ಫ್ಯಾಮಿಲಿಗಳು ನೊಂದಿದ್ದಾರೆ ಇದರಿಂದ. ಮುದುಕರು ಅಂದ್ರೆ ಪ್ರಾಯ ಹೋದವರು ಸುಮಾರು 90 ವರ್ಷದವರು ಕೂಡ ಬಂದು ಹೋರಾಟಕ್ಕೆ ಇಳಿದಿದ್ದಾರೆ. ಇಷ್ಟ ಆದ್ರೂ ಕೂಡ ಯಾಕೆ ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ ಹಾಗಿದ್ರೆ ಅನ್ನುವಂಥದ್ದು? ಇನಿ ಎಂಕ್ ಒಂಜೇ ಪಂಡೆಪ್ಪುಣು ಒಂದು ಶಬರಿಮಲೆ ಬ್ರೇಕ್ ಮಲ್ಪೊಡು ಒಂದು ಇತ್ತಿನ ಭಾರತದ ಇತ್ತಿನಗಳನ್ನ ಮಾತ್ರ ಅಜೆಂಡ ಹತ್ತು. ಬಿ ಫ್ರ್ಯಾಂಕ್, ಭಾರತದ ಪಿದ ಇತ್ತಿನಗಳನ್ನೆಲ್ಲ ಅಜೆಂಡ ಉಂಡು ಅಂದಿತ್ತ ಪಿರವಡು ದಾನಿ ಪಂಡ ಇನಿ ಒವ್ವೇ ಒಂಜಿ ದೇವಸ್ಥಾನ ಪೋಡ ಏನಾಳು ಒಂಜಿ ಕ್ಲಾಸಿಫಿಕೇಶನ್ ಒಪ್ಪುಂಡು. ಶಬರಿಮಲೆಗೆ ನಮ್ಮ ಪೋಣಾಗ ಗುರುಸ್ವಾಮಿ ಪನ್ನಕ ಓ ಪೊಲಿಟಿಕಲ್ ಪಾರ್ಟಿದಾಗಲಾಡು, ಕಾಂಗ್ರೆಸ್ ಆವಡು, BJP ಆವಡು, ದಳ ಆವಡು, ಓ ಪಾರ್ಟಿ ಆವಡು ಬೇತೆ ಬೇತೆ ಮಾತ ಒಂಜೇ ಬಜೆಟ್ ಜೆಪ್ಪೇರು, ಒಂಜೇ ಬಟ್ಟಲ್ಡು ಉಂಟ್ಪೇರು ಒಂಜಿ ರಡ್ಡನೆ ಓವೇ ಕಾಸ್ಟ್ ಆವಡು ಜಿಂಜ ಕಾಸ್ಟ್ ಒಂದು ಡಿಫ್ರೆನ್ಸಿಯೇಷನ್ ನಮ್ಮ ಊರ್ಡುಂಟು. ಓ ಕಾಸ್ಟ್ ಆಂಡಲ ಒಟ್ಟು ಜೆಪ್ಪೇರು ಅದಾಗ ಒಂದು ಇಂಚನೇ ಎದುರು ಪೋಂಡ ಹಿಂದೂ ಧರ್ಮ ಲಾಸ್ಟ್ ಮೀಟಿಂಗ್ ಪಂತಿನೆಟ್ ಬಡೋದು ಇತ್ತ ಪಣಂದಿನಿ ಇನಿ ಹಿಂದೂ ಧರ್ಮ ವರ್ಲ್ಡ್ ಪಾಪ್ಯುಲೇಷನ್ ಇಡೀ ವರ್ಲ್ಡ್ದ ಪಾಪ್ಯುಲೇಷನ್ 3 ಜನ ಸ್ಥಾನ ಉಂಟು. ಮಾತ್ರ ಭಕ್ತರು ಬರ್ಪಿನೆಟ್ ಶಬರಿಮಲೆ 1 ಜನ ಸ್ಥಾನ ಉಂಟು. ಐಕು ಬೋಡದು ಎಂಕ್ ಮಸ್ತು ಕೊಡಿರ್ದು ತಿಕ್ಕಿದಿನ ಇನ್ಫಾರ್ಮೇಷನ್ ಪ್ರಕಾರ ಒಂದು ಪಿದಾಯಿ ಊರದ ಒಂದಲ್ಲ ಒಂದಕ್ಕೆ ಉಪ್ಪೊಡು ಒಂದಿತ್ತಿನ ಒಂಜಿ ಡೌಟ್ ಎಂಕುಂಟು. ಓಕೆ ಓಕೆ, ಇನ್ನೊಂದು ವಿಚಾರ, ಧರ್ಮ ಅನ್ನುವಂಥದ್ದು ದೊಡ್ಡ ಸಮಾವೇಶ ಅಂದ್ರೆ ಬೃಹತ್ ಅಭಿಯಾನವನ್ನ ಇಲ್ಲಿ ಉಡುಪಿಯಲ್ಲೇ ನೀವು ಆಯೋಜನೆ ಮಾಡಿದ್ರಿ. ಸಾಕಷ್ಟು ಅಯ್ಯಪ್ಪ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡ್ರು. ಅಲ್ಲೇ ಒಂದು ಶಕ್ತಿಯ ಒಂದು ಪ್ರದರ್ಶನ ಆಗಿತ್ತು. ಈ ಧರ್ಮದ ಬಗ್ಗೆ ಹೇಳೋದಾದ್ರೆ ತುಲೆ ಯಾನ್ ಲಾಸ್ಟ್ ಒಂದೆಟ್ಟು ಪನ್ನಕ ಶಬರಿಮಲತ್ತ ಒಂದು ಬತ್ತಿನಿ ಇತ್ತ ಎಂಕು ತೋಜುಂಡು ಎಡ್ಡೆಗ್ ಬೋಡಾದಂತೆ ದಾಯಿ ಬಂಡ ಇತ್ತ ಮಾತೆರ್ಲ ಒಟ್ಟಾವೋಡು ಫೀಲ್ ನಮ್ಮ ಬೇತ ಬೇತ ಪೊಲಿಟಿಕಲ್ ಪಾರ್ಟಿ ಆನಿ ಮಾತ ಪೊಲಿಟಿಕಲ್ ಪಾರ್ಟಿದಾಗುಳ್ಳೆತ್ತೇರು ಮಾತ ಜಾತಿದಾಗುಳ್ಳೆತ್ತೇರು ಪತ್ತೇ ದಿನತ್ತ ಒಂಜಿ ಪ್ರೋಗ್ರಾಮ್ 10 ದಿನತ್ತಲ್ಲ ಗುರುಸ್ವಾಮಿ ಮತ ಪಣಂದಿಚ್ಚ 10 ದಿನಟ್ಟು ಎಂಚ ಮಲ್ಪೆರೆ ಹಾಪುಂಡು ಎಂಚ ಮಲ್ಪೆರೆ ಹಾಪುಂಡು ಜನ ಎಂಚ ಬರ್ಪುಂಡು ಯಾ ಮಂಡ ಗುರುಸ್ವಾಮಿ ಇರ್ದ ಆಲ ಟೆನ್ಷನ್ ಆವಚ್ಚಿ ಜನ ಬರ್ಪೇರು ಅಂದ್ರೆ 25,000 ಜನ ಆನಿ ಬೈದೇರು ಪೊಸೆಷನ್ ನಿಗುಲ ಮೀಡಿಯಲ್ಲ ಮಾತ ಕವರ್ ಮೈದ ಒಂದು ಈತ ಒಂಜಿ 10 ದಿನಟ್ಟು ಒಂಜಿ ಪ್ರೋಗ್ರಾಮ್ ಮಲ್ಪುಣ ಅಂಡ ಐತ ಒಂದು ದಾದ ಬಂಡ ಇನಿ ಹಿಂದುಲೇಗ್ ನನ ಒಟ್ಟ ಆಜಿಡ ನನ್ನ ಎದಾಗಳ ಒಟ್ಟಾವರ ಆಪುಜಿ ಇಂದಿತ್ತಿನ ಒಂಜಿ ಅವಸ್ಥೆ ಬೈದನ ನಿತ್ತಿನ ಮಾತ ಹಿಂದುಲೇಗ್ಲ ಗೊತ್ತಾತಂದು ದಾನಿ ಬಂಡ ಯಾನೈತ ದುಂಬಿತ್ತಿನ ಇರ್ನ ಚರ್ಚಡೆ ಪಂತೆ ಒಂದು ಶಬರಿಮಲೆಕಿತ್ತಿನ ಒಂಜಿ ಹಿಟ್ಟು ಅತ್ತು ಒಂದು ಇಡೀ ಭಾರತದೊಡಿತ್ತಿನ ಮಾತ ದೇವಸ್ಥಾನಗಳಿತ್ತಿನ ಹಿಟ್ಟು ಇಂದಿತ್ತಿನ ಮಾತ ಹಿಂದುಲೇಗ್ಲ ಗೊತ್ತಾತಂದು 5 ವರ್ಷ ದುಂಬು ಪದ್ಮನಾಭ ಕ್ಷೇತ್ರ ಹೋಗಿ ಒಂದೇ ಲೆಕ್ಕ ಒಂದಾದ ಅಗಳು ಆ ಅದ ಈ ಅದ ಜಪ್ಪುಣು ಒಂದು ಮಾತ ಅಂತದ್ದು ತುಲೆ ಯಾನೊಂದು ಒಂದು ಅನ್ಪೆ ಬ್ರಿಟಿಷನ್ನಾಗಲು 200 ವರ್ಷ ದುಂಬು ಇತ್ತಿನ ದೇವಸ್ಥಾನ ಉಡಿತ್ತಿನ ಬಂಗಾರಲು ಮಾತ ಅಗಳು ಕೊಂತೇರು ಒಂದು ಅಗಳು ಆ ರಾಜ ಫ್ಯಾಮಿಲಿದಾಗಲು ಈತ ಸೇಫ್ಟಿ ಆದ ದೀನೆಟ್ಟಿದೆ ಅವಳು ಉಪ್ಪುಣು ಒಂಜಿ ಪಾಯಿಂಟ್ ರಡ್ಡನ ಪಾಯಿಂಟ್ ಇತ್ತ ಶಬರಿಮಲೆಗೆ ಬರ್ತಾರೆ ಟೆಂಪಲ್ ಇಸ್ ಎ ಪಬ್ಲಿಕ್ ಪ್ಲೇಸ್ ಅಂದು ಬಂತು 3 ಜನ ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಗ್ಯಾರಂಟಿ ನಮ್ಮ ಒಂಜಿ 5 ವರ್ಷ ಕರೀದು ಒಂದೇ ಲೆಕ್ಕ ಒಂದು ಚರ್ಚೆ ಉಂತುಂಡ ಒಂಜಿ ಚರ್ಚೆ ಮಲ್ಪುಣ ಅಂಡ ಒಂದು ಮಾತ ದೇವಸ್ಥಾನ ಎಫೆಕ್ಟ್ ಆಪುಂಡು ದಾನಿ ಪಂಡ ಫಸ್ಟ್ ರೀಸನ್ ಇನಿ ನಮ್ಮ ಪುರಾಣಡುತ್ತಿನ ಮಾತ ಆಲ್ಮೋಸ್ಟ್ ಅದು ಪೋತುಂಡು ಇತ್ತ ನಮ್ಮ ಸಂಸ್ಕೃತಿಡ್ ಉಪ್ಪುನು ಮಾತ ಪೋತುನು ಪನ್ಪುಜಿ ಉಂಡು ಬಟ್
ಐಕೆ ಪ್ರಚಾರ ವೇದ ಅವಡು ನಮ್ಮ ಅವಡು ಮಾತ ಒಂಜಿ ಒಂಜಿ ಪರ್ಟಿಕ್ಯುಲರ್ ಜನಕ್ಕುಳ್ಳ ಮಾತ್ರ ಉಪ್ಪುಣು ಗೊತ್ತಾಂಡಿ ಇತ್ತೆ ಉಪ್ಪುಣು ನಮ್ಮ ದೇವಸ್ಥಾನ ಮಾತ್ರ ಮಾತಿರ್ನಾಗ ಇಟ್ಟು ಪನ್ನ ಗೊತ್ತಾಂಡಿ ಈ ದೇವಸ್ಥಾನ ಪೋಂಡ ಬಕ್ಕ ಹಿಂದೂ ಧರ್ಮದ ಅವಸ್ಥೆಯಿನ ಅದಾಗ ಒಂದು ಕರೆಕ್ಟ್ ಪ್ಲಾನಿಂಗ್ ಒಂದು ಹಾಗಾದ್ರೆ ನೀವು ಹೇಳ್ತಿರೋ ಷಡ್ಯಂತ್ರ ನಡೆಸೇ ಈ ತರ 100% ಕರೆಕ್ಟ್ ಷಡ್ಯಂತ್ರ ಯಾರು ನಡೆಸಿರ್ಬೋದು ನಿಮ್ ಪ್ರಕಾರ ಎಕಡೆ ಪಂಡತೆ ಹಿಂದೂ ಪಾಪ್ಯುಲೇಷನ್ ಇಡೀ ಜಗತ್ತದ 3rd ಪೊಸಿಷನ್ ಉಂಟು ಮಾತ್ರ ಭಕ್ತರನ್ನ ಒಂದಿಟ್ಟು ನಮ್ಮ ನಂಬರ್ 1 ಉಳ್ಳ ಅದಕ್ಕೆ ಏರಿಂದಿತ್ತಿನ ಆಯ್ತು ಆನ್ಸರ್ ಸ್ಪಷ್ಟ ಉಳಿದ 2 ಇದು ಮಾಡಬಹುದು ಅಂತ ನಿಮ್ಮ ಅಭಿಪ್ರಾಯ. ನೋಡೋಣ ಅದು ಯಾಕಂದ್ರೆ ಎಲ್ಲವನ್ನು ನಾವು ಖಡಾಖಂಡಿತವಾಗಿ ಒಂಜಿ ಒಂಜಿ ಏನೊಂದು ಕನ್ವರ್ಟ್ ಮಲ್ಪಣ ಈಗ ದಾವನ್ ಪಿನಿ ಕನ್ವರ್ಷನ್ ಓಕೆ ಕೇರಳೋಡಿಯ ಮಸ್ತ್ ಫ್ಯಾಮಿಲಿ ತೂತೆ ಒಂಜಿ ಪರ್ಟಿಕ್ಯುಲರ್ ಟೈಮ್ ಮತಾಂತರ ಪರ್ಟಿಕ್ಯುಲರ್ ಟೈಮ್ ಮೊಗಳು ಉಪ್ಪೂಜರು ನಮ್ಮ ಶಬರಿಮಲೆಗೆ ಸೇವಡು ಅಡೆಗಿಡೆ ಪೋನಾಗ ನಮ್ಮ ಮಸ್ತ್ ಕೊಡಿರು ತೂಪ ಒವ್ವ ಟೈಮ್ ಮತಾಂತರ ಅದು ಪೋದುಪ್ಪೇರು ಅದಕ್ಕಾಣ ಒವ್ವ ಎಕ್ಸ್ ಆರ್ ವೈ ರೀಸನ್ಗೆ ಪೋದುಪ್ಪೇರು ಮಾತ್ರ ಆ ಟೈಮ್ ಆನಾಗ ಅಗಲೆಗು ಪೋಡು ಒಂದು ಉಪ್ಪುಂಡು ಮಾತ್ರ ಪಬ್ಲಿಕ್ದ ಎದುರ್ಡು ಅಗಲೆ ಪೋರೆಲ್ಲ ಬಂಗ ಇಲ್ಲಡ್ ಬಂದ್ಪೇರಿ ಟ್ರಿವಾಂಡ್ರಮ್ಗ ಈಜಡ ಬ್ಯಾಂಗ್ಳೂರ್ಗ ಉಡಿಗಾಣ್ಲ ಪೋಪಿನಿ ಒಂದು ಸೀದಾ ಶಬರಿಮಲೆಗೂ ಪೋದು ಪಿರ ಬರ್ಪಿನ ಏತೋ ಫ್ಯಾಮಿಲಿನ ಹೆಂಗೆ ಗೊತ್ತುಂಟು ಅದಾಗ ಶಬರಿಮಲ ಇನಿ ಈ ಮತಾಂತರ ಆಪಿನೆಕ್ ಒಂಜಿ ಫಸ್ಟ್ ಬ್ಲಾಕ್ ಆದ ಉಪ್ಪುಣು ಇನಿ ಶಬರಿಮಲ ದಾವಂಡ ಐಟು ಒಂಜಿ ಉಂದಲಜ್ಜಿ ಓ ಜಾತಿ ಆವಡು ಓ ಪಾರ್ಟಿ ಆವಡು ಮಾತ ಹಿಂದುಲಾಂಡ ಒಂಜಿ ಗುರುಸ್ವಾಮಿನೊಟ್ಟುಗು ಒಂಜಿ ಮಂಡಲ ಕಾಲ ಒಂಜಿ ಗುರುಗುಲ ಸಂಪ್ರದಾಯಡು ಉಪ್ಪೇರು ಐಟು ಎತ್ತೋ ಜನಕ್ಕುಳ್ಳು ಲೈಫ್ ಮಿತ್ತು ಬೈದಿನಗುಳು ಉಪ್ಪೇರು ಒಂಜಂಜೆ ಬೊಡ್ಚಂದಿನ ಸೀಲಪುಂಡು ಪರ್ಪಿನ ಪೂರ ವಾಟ್ ಎವರ್ ಎಕ್ಸ್ ವೈ ಝಡ್ ಓಕೆ ಒಂದೆರಡು ಮಾತ ಪಿದಯ ವೈದ್ಯನ ಎತ್ತೋ ಜನಕ್ಕೂ ಹೆಂಗ್ ಗೊತ್ತುಂಟು. ಓಕೆ ಸರ್, ಸಮಯದ ಅವಧಿ ಕೂಡ ಕಡಿಮೆ ಇದೆ. ಈಗ ನಿಮಗೆ ಪಂದಳ ರಾಜ್ಯರವ್ರನ್ನ ಬಹಳ ಹತ್ತಿರದಿಂದ ಕಂಡವರು ನೀವು. ಸೊ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅವ್ರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ? ಅವ್ರು ಹೇಳಿದ್ರು ಒಂದು ವೇಳೆ ಮಹಿಳೆಯರಲ್ಲಿ ಪ್ರವೇಶಿಸಿದ್ರೆ ಮುಂದಿನ ದಿನಗಳಲ್ಲಿ ಆಭರಣವನ್ನ ನಾನು ಕೊಡಲ್ಲ ಅನ್ನೋ ಮಾತನ್ನ ಕೂಡ ಅವರು ತಿಳಿಸಿದ್ರು. ಸೊ ನಾನು ಕೊಡೋದಿಲ್ಲ ಅಂತ ಹೇಳಿದ್ರು. ಸೊ ಈ ಒಂದು ಬೆಳವಣಿಗೆ ಇತ್ತೀಚೆಗೆ ನಡೆದಂಥ ಬೆಳವಣಿಗೆಗಳ ಬಗ್ಗೆ ಅವರು ಗಮನ ಹರಿಸಿದಾಗ ಅವ್ರು ಏನು ಹೇಳ್ತಾರೆ ಅಂತ. ಪಂದಳ ರಾಜರ್ಲ ಅಲ್ತ ತಂದ್ರೆ ಇಲ್ಲ ಅಗಳು ಒಟ್ಟು ಗುಲ್ಲೇರು ಈ ಒಂಜಿ ಟೈಮ್ದ ಡೇಟ್ ಮೊಗೆಲಿನ ಸ್ಪ್ಲಿಟ್ ಮಲ್ಪೆರೆ ಬೋರ್ಡ್ ಅದು ಗೌರ್ಮೆಂಟ್ ಮಸ್ತ್ ಪ್ರಯತ್ನ ಮಾಡ್ತಾರೆ. ಹೆಂಗೆ ಗೊತ್ತುತ್ತೇನೆ ಒಂದೊಂದು ಒಫಿಷಿಯಲಿ ಒಂದು ಹೊತ್ತು ಹೆಂಗೆ ಗೊತ್ತುತ್ತೇನೆ ಒಂದು ಎಟ್ಟು ಒಂದೈತೆ ಒಟ್ಟು ಗೊತ್ತಿನೆಟ್ಟು ಮಾತ್ರ ಆಜಿ ಅಗಳು ಓ ಮಾತ ಆ್ಯಂಗಲ್ಡ್ ಏನ ಮಾತ ಮಲ್ಪೆರೆ ಹಾಪಣ ಒಂದಿತ್ತಿನ ಗೌರ್ಮೆಂಟ್ 100% ಮಲ್ಪೊಂದುಳ್ಳಾರು ಮಾತ್ರ ಆತಜಿ ಆರ್ಲ ಪನ್ನಿ ಅವೇ ನಮ್ಮ ಒಂದು ಧರ್ಮ ಓಳುಂಡು ಅವು ಕಡೆಗೆ ಗೆಂದುಂಡು ಗಿರೀಶ್ ಅಂದಿತ್ತಿನೇ ಪನ್ನಿ ಕಡೆಗೆ. ಸರ್, ಕೊನೆಯದಾಗಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಶಬರಿಮಲೆಗೆ ಮಹಿಳೆಯರು ಪ್ರವೇಶಿಸಬೇಕು ಅನ್ನೋದು ಒಬ್ಬರ ವಾದ, ಕೆಲವೊಬ್ಬರ ವಾದ ಹೋಗಬಾರ್ದು ಅನ್ನುವಂಥದ್ದು. ಈ ಎಲ್ಲ ಒಂದು ಗೊಂದಲದ ನಡುವೆ ಜನರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಿಜವಾಗಿ ಶಬರಿಮಲೆಗೆ ಯಾರು ಹೋಗಬಾರ್ದು, ಧರ್ಮವನ್ನ ಉಳಿಸಬೇಕು ಅನ್ನೋ ಮಾತಿದ್ರೆ ಏನು ಹೇಳ್ತೀರಾ ಅನ್ನುವಂಥದ್ದು? ಯಾಕಂತ ಹೇಳಿದ್ರೆ ಧರ್ಮವನ್ನು ಉಳಿಸಲೇಬೇಕು. ಯಾಕಂತ ಹೇಳಿದ್ರೆ ಶಬರಿಮಲೆಗೆ ಹೋಗುವಂಥವ್ರೀಗ ನಾವು ಕಂಟಿನ್ಯೂ ಆಗಿ ಹೋಗ್ತಾ ಇದ್ದೇವೆ. ಕೆಲವರು ನಾಳೆ ಮಾಲೆ ಹಾಕ್ತೇನೆ, ನಾನು ಬರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅವರನ್ನು ದೇವರ ಮೇಲೆ ಕರ್ಕೊಂಡು ಹೋಗಬಾರ್ದು ಅಂತೇಳಿ ನಮ್ದು ಏನಿಲ್ಲ. ನಮ್ಮದು ತತ್ವ ಏನಂತ ಹೇಳಿದ್ರೆ ಅವರನ್ನು ಕರ್ಕೊಂಡು ಹೋಗಲೇಬೇಕು ಅಲ್ಲಿಗೆ. ಯಾಕಂತ ಹೇಳಿದ್ರೆ ಅಲ್ಲಿ ದೇವರದ್ದೊಂದು ಪ್ರಭಾವ ಇದೆ. ಎಲ್ಲರನ್ನು ಕರ್ಕೊಂಡು ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳಿ ಅದು ದೇವರದ್ದೊಂದು ಎಷ್ಟೋ ವರ್ಷಗಳ ಹಿಂದೆ ಬಂದಂಥ ಇದು. ಯಾಕಂತ ಹೇಳಿದ್ರೆ ಇದು ಕೇರಳ ಗೌರ್ಮೆಂಟ್ ಎಲ್ಲ ಈ ಥರದ್ದೆಲ್ಲ ಮಾಡ್ತಾ ಇರುವಾಗ ಹಾಗಾದರೆ ನಾವು ಹೋಗಲೇಬಾರ್ದು ಅಂತ ಹೇಳಿಲ್ಲ, ನಾವು ಮುನ್ನುಗ್ಗಬೇಕು. ಅದಕ್ಕೆ ಶಬರಿಮಲೆಗೆ ಮುನ್ನುಗ್ಗಬೇಕು, ನೋಡುವ ಏನಾಗ್ತದೆ ಅಂತ ಹೇಳಿ. ಏನಾದರೂ ಹೋದರೆ ಜೀವ ಹೋದರೂ ಅಡ್ಡಿಲ್ಲ, ಅಲ್ಲಿ ಹೋಗಿ ದೇವರ ದರ್ಶನವನ್ನು ಮಾಡಬೇಕು. ಮತ್ತೊಂದು ನಾವು ಡಿಸಿಷನ್ ಮಾಡಿದ್ದೇವೆ ಏನಂತ ಮೇಡಮ್, ಇನ್ನು ಮುಂದೆ ಇದೇ ರೀತಿ ಅವ್ರು ಕಂಟಿನ್ಯೂ ಹೀಗೆ ಮಾಡಿದರೆ ನಾವು ಆಲ್ರೆಡಿ ನಾವು ಎಲ್ಲರಿಗೂ ಘೋಷಣೆ ಮಾಡಿ ನಾನು ಹೇಳಿದ್ದೇನೆ, ಸ್ವಂತವಾಗಿ ನಾನು ಹೇಳಿದ್ದೇನೆ, ಅಲ್ಲಿ ಹೋಗುವಂಥವರು ನಾವೊಂದು ಖಾಲಿ ಒಂದು ಚೀಟಿಯನ್ನು ಹಾಕಿ, ಶಬರಿಮಲೆ ಚೀಟಿಯನ್ನು ಹಾಕಿ ಸ್ವಾಮಿ ಶರಣಮಯ್ಯಪ್ಪ ಅಂತ ಹೇಳಿ ಒಂದು ಅರಿವಾಣ ಪಾಯಸವನ್ನು ಹಿಡ್ಕೊಂಡು ಬಂದು ಅಲ್ಲಿಗೆ ಹಾಕುವಂಥ ಹಣವನ್ನು ಇಲ್ಲಿ ಹುಂಡಿಯಲ್ಲಿಟ್ಟು ಎಲ್ಲರೂ ಎಷ್ಟು ಕೆಲವರು ಯಾರು ಅವರು ಎಲ್ಲ ಹೋಗ್ತಾರೆ ಅಲ್ಲಿ 1,000 2,000 3,000 ಎಲ್ಲ ಹಾಕ್ತಾರೆ. ಅದನ್ನು ಆ ಶಿಬಿರದಲ್ಲಿ ಹಾಕಿ ಅದನ್ನು ಹೋಗಿ ಬಂದ ಮೇಲೆ ಅದನ್ನೆಲ್ಲ ಒಟ್ಟು ಮಾಡಿ ಯಾವುದೋ ಅನಾಥಾಶ್ರಮಕ್ಕೂ ಇಲ್ಲ ಮುಗ್ಧರಿಗೂ ವಿದ್ಯಾಭ್ಯಾಸ ಕಲೀಲಿಕ್ಕೂ ಅಲ್ಲ ಬಡ ಮಕ್ಕಳಿಗೂ ಅಲ್ಲ ಈ ದೇಶವನ್ನು ರಕ್ಷಿಸುವಂಥ ಯೋಧರಿಗೆ ಕೊಡಲಿ ಅವರು. ಆಗ ದೇವರು ಏನು ಮೆಚ್ಚಿದ ಆ ದೇವರು ತಥಾಸ್ತು ಅಂತ ಹೇಳ್ತಾನೆ.
ಸುಮ್ಮನೆ ನಾವು ಹಾಕಿದಂಥ ಹಣವನ್ನು ಇವರು ಹೋಗಿ ವಿನಾಕಾರಣ ಯಾರ್ಯಾರಿಗೆ ಕೊಡುವಂಥ ಬದಲು ಇದನ್ನು ನಾವು ಉಂಡಿಗೆ ಹಾಕಿದರೆ ಎಲ್ಲ ಒಟ್ಟು ಸೇರಿ ಎಲ್ಲವನ್ನು ದೊಡ್ಡ ಬಂಡವಾಳವನ್ನಾಗಿ ಮಾಡಿ ದೇಶ ರಕ್ಷಣೆ ಮಾಡುವಂಥ ಅವರು ಯೋಧರಿಗೆ ಏನಾದರೂ ಕೊಡುವುದು ಅಲ್ಲ ಅನಾಥಾಶ್ರಮಕ್ಕೆ ಕೊಡಬೇಕೋ ಅದನ್ನೆಲ್ಲ ನಾವು ಡಿಸಿಷನ್ ಮಾಡಿದ್ರೇ ಆಗ ಕೇರಳ ಗೌರ್ಮೆಂಟಿಗೆ ಬುದ್ಧಿ ಬರುವುದು, ಇಲ್ಲದ್ರೆ ಬರುವುದಿಲ್ಲ. ಓಕೆ ಓಕೆ ಸರ್, ನಿಮ್ಮದು ಕೊನೆಯದಾಗಿ ಏನು ಹೇಳ್ತೀರಾ ಈ ಎಲ್ಲ ಒಂದು ಬೆಳವಣಿಗೆ ಬಗ್ಗೆ ಅಂತ? ಇತ ಶಬರಿಮಲೆತ ಚರ್ಚೆ ಆಪುಂಡಲ್ಲ, ಇಡೀ ದೇಶಡು ನಮ್ಮ ಇತ ಮೇನ್ ಆದುಪ್ಪುಂಡು ನಮ್ಮ ಮೂಜಿ ಧರ್ಮ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್. ದಾಯಿಗೆ ಈ ಹಿಂದುಳ್ನ ದೇವಸ್ಥಾನದ ದುಡ್ಡು ಮಾತ್ರ ಕೊಂಡ್ಪೇರು. ಒಂದು ಫಸ್ಟ್ ಉಂತೋಡು, ಒಂದು ಫಸ್ಟ್ ಉಂತುಂಡ ಮಾತ ಸರಿ ಆಪುಂಡು. ದಾಂಡ ಹಿಂದುಲೆಗೆ ಇನಿ ಏನಾಳ ಮಲ್ಪಡ್ಡ ಓಳು ದೊಡ್ಡುಂಡು ತಿಕ್ಕಿನ ದೊಡ್ಡು ಮಾತ ಆಗಲು ಗವರ್ಮೆಂಟ್ ಪತ್ತೊಂಬರ್ಪೇರು. ಶಬರಿಮಲೆತ ವಿಷಯ ಮಾತ್ರ ಕರ್ನಾಟಕದ ಏತ ದೇವಸ್ಥಾನ ಉಂಡು. ಇತ ಒಂದೊಂದು ಎಕ್ಸಾಂಪಲ್ ಶ್ರೀ ಶ್ರೀ ರವಿಶಂಕರ್ ಇದರ ಮಾತಾ ಅಮರದಾನ್ ಬಾಯ್ XYZ ಮೊಗುಳು ಮಾತ ಒಂಜಿ ವ್ಯಕ್ತಿನಗಳು ಅವುಗಳು ಏನ ಮಾತ ಸೇವೆ ಮಲ್ಪೇರು. ಅದಾಗ ಒಂದೊಂದು ದೇವಸ್ಥಾನ ಹೋಗಿ ಏನ ಮಾತ ಮಲ್ಪೆರೆ ಹಾಪುಂಡು. ನಂಗೆ ಇಮ್ಯಾಜಿನ್ ಮಲ್ಪನೆ ಅಂಚಿಗೆ ಮಲ್ಪೆರೆ ಹಾಪುಂಡು. ನಮ್ಮ ಕೊಂಚ ಶಾಲೆ ಇಜ್ಜಿ ದಾಂಡ ನಮ್ಮ ದೇವಸ್ಥಾನದ ದೊಡ್ಡ ಮಾತ ಪತ್ತಂಬೋಪೇರು, ಕಾಲೇಜ್ ಇಜ್ಜಿ, ಆಸ್ಪತ್ರೆ ಇಜ್ಜಿ, ಒಂದು ದಾಳಜ್ಜಿ ಒಂದು ಮಾತ ನಮ್ಮ ದೊಡ್ಡ ಮಾತ ಅಗಲ್ನಾಗ ಇಟ್ಟುಕೊರ್ದು ನಮ್ಮ ಅಗಲ್ನ ಬರಿ ಇಟ್ಟುಬೋದು ಕ್ಯೂ ಅಂತೊಡ್ಡು ದಾಯಗೆ ನಮ್ಮ ದೇವಸ್ಥಾನದ ದೊಡ್ಡು ನಾನು ಏನು ಅನ್ಪಿನಿ ಗೌರ್ಮೆಂಟ್ಗೆ ಅಂಡರ್ಟೇಕ್ ಮಲ್ದಿನ ಒಂಜಿ ದೇವಸ್ಥಾನ ಹೋಗ್ಲ ಒಂಜಿ ಭಕ್ತಿರ್ಲ ದೊಡ್ಡ ಬಾರ್ಯವೆಲ್ಲಿ ಐಕ ಅಂಚ ದೇವರು ದಾದಲ್ಲ ಒಂದು ಮಲ್ಪುಣಾಂಡ ಬಾಕ ಅವು ಓ ಭಕ್ತಿರ್ನಲ್ಲ ಯಾಂಗೆ ಎಪ್ಪರೆ ತಯಾರಿಲ್ಲ ಏಮನ್ಪೆ ಅಂಚೊಂಜಿ ಶಾಪ ಬರ್ಪಿನಾಂಡ ಗವರ್ಮೆಂಟ್ ಪೋಪಿನ ದೊಡ್ಡು ನಿಗುಳು ಏನಾಳ ಒಂಜಿ ಸೇವೆ ಮಲ್ಪಿಲೆ ತಿಂಡೆದಂತಿನ ಜೋಕುಲೆಗೆ ನುಪ್ಪು ಕೊರ್ಲೆ ರೋಟು ಏತೋ ಜೋಕುಲೆ ತಿಂಡೆದಂತೆ ಉಳ್ಳೇರು ಇಜ್ರ ಮದ್ಮೆ ಬೇರೆ ದೊಡ್ಡದಂತಿನ ಜೋಕ್ ಮದ್ಮೆದ ಖರ್ಚಿದು ಇಲ್ಲೇ ಅಂಚ ಏನ ಮಾತ ಮಲ್ಪೆರೆ ಹಾಪುಂಡು. ಈ ಶಬರಿಮಲೆ ಅಂದತ್ತು ಒಂಜಿ ಗವರ್ಮೆಂಟ್ ಅಂಡರ್ಟೇಕ್ ಮಲ್ದಿನ ಒಂಜಿ ದೇವಸ್ಥಾನಗಳ ದುಡ್ಡು ಬಾರ್ಯವೆಲ್ಲಿ ಇಂಚ ಮಲ್ತಂಡ ದೇವಸ್ಥಾನ ಬುಡ್ದಾಗಳು ಪೋಪೇರು ರಡ್ಡನೆ ಇನಿ ಗುರುವಾಯೂರ್ ದೇವಸ್ಥಾನ ಕೇರಳ ಹೊಡಿತಿನ ಮಾತ ಏರಾಳ ಪೋತಿನಾಗಲೇ ಗೊತ್ತುಪ್ಪುಂಡು ಗುರುವಾಯೂರ್ ದೇವಸ್ಥಾನ ಮಾತ ಪೋದು ಪಿರ ಬಣ್ಣಾಗ ದುರಿತಾಶ್ವಾಸ ಫಂಡ್ ಪಂಡ ಕೇರಳ ಆಯ್ನ ಫ್ಲಡ್ ಮಾತಾಡ್ತೀನಿ ಒಂಜಿ ಫಂಡ್ ಇದು ಬಂದು ಒಂಜಿ ಮಲ್ಲ ಒಂದು ದೀತೇರು ಒವ್ವಾಳ ಕ್ರಿಶ್ಚಿಯನ್ ಚರ್ಚ್ ದೀತೇರ ಒವ್ವಾಳ ಮುಸ್ಲಿಂ ಒಂದೆಟ್ಟು ದೀತೇರ ಯಾನ್ ಅಗಲೇದಲ್ಲ ಎಗೇನ್ಸ್ಟ್ ಅತ್ತು ಯಾನ್ ಕ್ರಿಶ್ಚಿಯನ್ ಇಲ್ಲ ಮುಸ್ಲಿಂ ಇಲ್ಲ ಎಗೇನ್ಸ್ಟ್ ಅತ್ತು ಮಾತ್ರ ಪಾರ್ಶಾಲಿಟಿ ಪಣೋಡು ಅಂದೈತೆ ಒಂದು ದಾಯಿ ದೀತೇರು ಗವರ್ಮೆಂಟಿಗೂ ಓ ಹಕ್ಕುಂಡು ಆ ದೇವಸ್ಥಾನದ ಒಂದು ಕೊನೋದು ಒಂದು ದಿವರೆ ಪರಕ್ಕೆ ಮಾತ ಪಾಡುವರು ಎಗೇನ್ ಕೊಡೊಂಜಿ ದೊಡ್ಡು ಎಕ್ಸ್ಟ್ರಾ ಅಂದು ಒಂದು ಅದ ಗವರ್ಮೆಂಟಿಗೆ ದೊಡ್ಡು ಮಾತ್ರ ಬೋಡು ಓ ದೇವಸ್ಥಾನ ಗವರ್ಮೆಂಟ್ ಅಂಡರ್ ಉಂಡ ನನ ಅಲ್ಲ ಪಾಡಂದಗಳು ಒಂದು ನಿಗಳು ದೊಡ್ಡ ಪಾಡಿ ಅಡ್ಡ ಅವೇ ದೊಡ್ಡ ನಂಗೆ ಜನ ಉಂಟಾದಗಳು ಹಾಕುವೇರು. ಓಕೆ, ಖಂಡಿತ ಖಂಡಿತ ನೀವು ಹೇಳ್ತಾ ಇರುವಂಥದ್ದು ಖಂಡಿತ. ಓಕೆ, ಇಲ್ಲಿ ತನಕ ಬಂದು ಒಂದು ಶಬರಿಮಲೆಯಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು, ಈಗ ಸುಪ್ರೀಂ ಕೋರ್ಟ್ ಕೈಗೊಂಡಂತಹ ನಿರ್ಧಾರಗಳು, ಇದೆಲ್ಲದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಇಬ್ಬರಿಗೂ ಧನ್ಯವಾದ. ವೀಕ್ಷಕರು, ಈಗಾಗಲೇ ಇಬ್ರು ಗೆಸ್ಟ್ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ರು. ಅವ್ರು ಹೇಳ್ತಾ ಇರುವಂಥದ್ದು ಒಂದೇ ಮಾತು, ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಹೋಗಿ, ಆದರೆ ದುಡ್ಡು ಹಾಕಬೇಡಿ, ಹುಂಡಿಗೆ ಹಾಕಬೇಡಿ, ನಿಮ್ಮ ಭಕ್ತಿಯಲ್ಲಿ ಏನಿದೆ ಅದನ್ನು ಮಾತ್ರ ಸಮರ್ಪಿಸಿ. ಹಿಂದೂ ದೇವಸ್ಥಾನಕ್ಕೆ ಮಾತ್ರ ಈ ಥರ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರ ಮಾತು. ಇನ್ನು ಶಬರಿಮಲೆ ವಿಚಾರಕ್ಕೆ ಬಂದರೆ ನಾವು ಏನನ್ನೂ ಕೂಡ ಮಾತಾಡೋದಿಲ್ಲ. ಧರ್ಮ ಏನಿದೆ ಅದು ಖಂಡಿತವಾಗಿ ಆ ಧರ್ಮವನ್ನು ಉಳಿಸುತ್ತೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಜನವರಿ 22ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಇನ್ನು ಜನವರಿ 14ಕ್ಕೆ ಮಕರ ಜ್ಯೋತಿ ಕೂಡ ಕಾಣುತ್ತೆ. ಈ ಸಂದರ್ಭದಲ್ಲಿ ಸಾಕಷ್ಟು ಭಕ್ತಾದಿಗಳು ಬರ್ತಾರೆ. ಈ ಸಲದ ಡೆವಲಪ್ಮೆಂಟ್ಗಳು ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಇವತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.